ಆ ಇಡೀ ಕಾಂತಾರ ಸಿನಿಮಾದಲ್ಲಿ 10 ನಿಮಿಷಗಳ ಅವಧಿಯಲ್ಲಿ ಒಂದು ಏನು ಕಥೆಯ ನಿರೂಪಣೆ ಆಗ್ತದೆ, ಅಲ್ಲಿ ಬರುವಂಥ ಒಂದು ಅರಮನೆಯ ಸನ್ನಿವೇಶ. ಕಾಂತಾರದ ಸಿನಿಮಾದ ರಾಜನ ಅರಮನೆಯ ಎದುರಿಗೆ ನಾವಿದ್ದೇವೆ ನೋಡಿ. ನೋಡಿ, ಅವನಿಗೆ ನಿದ್ದೆ ಇಲ್ಲ, ನೆಮ್ಮದಿ ಇಲ್ಲ ಅಂತ ಅನ್ನೋ ದೃಶ್ಯ ಇದೆಯಲ್ಲ, ಅವ ಇಲ್ಲೇ ಮಲಗಿರ್ತಾನೆ. ಆ ಒಂದು ಮಂಚ ಮತ್ತು ಇಲ್ಲೇ ರಾಜ ಮಲಗಿರುವಂಥ ಇದಾಗಿದೆ ಅಂತ ಅನ್ನುವಂಥದ್ದು. ಈ ತೊಟ್ಟಿಲನ್ನು ಕೂಡ ನೀವು ಕಾಂತಾರ ಸಿನಿಮಾದಲ್ಲಿ ನೋಡಿರ್ತೀರಿ. ಅಲ್ಲಿ ತೊಟ್ಟಿಲು ಮಗುವನ್ನು ಹಾಕಿ ಒಂದು ಸಂಭ್ರಮ ಇದೆ. ಇಲ್ಲೊಂದು ದೃಶ್ಯವನ್ನು ನಾವು ನೋಡ್ತೇವೆ. ಈ ದೃಶ್ಯವನ್ನು ನೀವು ನೋಡಿದ್ದೀರಾ? ಏನಾದರೂ ಗೊತ್ತಾಗ್ತಾ ಇದೆಯಾ? ನಾನು ಆಗಲೇ ಮೊದಲಿಗೆ ನಿಮಗೆ ನಾನು ಹೇಳಿದೆ, ಹೌದು, ಮೇಲಿಂದ ರಾಜ ನಿಂತಿರ್ತಾನೆ ಮತ್ತು ರಾಣಿ ಮತ್ತು ಕುಡಿದವ್ರು ನಿಂತಿರ್ತಾರೆ. ಅದು ಇಲ್ಲಿ ಈ ಭಾಗದಲ್ಲಿ ಶೂಟ್ ಆಗಿರೋದು. ರಾಜ ಒಂದು ತನ್ನ ನೆಮ್ಮದಿಯನ್ನು ಕಾಣಲಿಕ್ಕಾಗಿ ಸುತ್ತಾಟ ಹೋಗ್ತಾನಲ್ಲ, ಕೊನೆಗೆ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದ ನಂತರ ದೈವವನ್ನು ಇಟ್ಕೊಂಡು ಬರ್ತಾನೆ. ಇಟ್ಕೊಂಡು ಬಂದಾಗ ಇವರನ್ನು, ಹಳ್ಳಿಯವರನ್ನು, ಆ ಕಾಡಿನವರನ್ನು ಕೂಡ ತನ್ನ ಜೊತೆ ಕರ್ಕೊಂಡು ಬರ್ತಾನೆ. ಬಂದು ಇಲ್ಲಿ ಈಗ ಕುದುರೆಯಲ್ಲಿ ಹತ್ತಿ ಬರುವಂಥ ಒಂದು ದೃಶ್ಯ ಇದೆ, ಅದು ಇಲ್ಲಿಂದ ಮೇಲೆ ಬರ್ತದೆ. ಇಲ್ಲಿ ನಾವು ಆ್ಯಕ್ಚುಲಿ ನೋಡಿದ್ದೇವಲ್ಲ, ಭೂತಾರಾಧನೆ ರಾಜ ಅಲ್ಲಿಂದ ಬಂದು ಅದನ್ನು ತಂದು ಈ ಕೋಣೆಯಲ್ಲಿ ಇರ್ತಾನೆ. ಇಲ್ಲಿ ನಡೆದಿರುವಂಥದ್ದು ಪೂಜೆ ಅದು. ಅಲ್ಲಿ ನೋಡಿ, ಪಂಜುರ್ಲಿ ಮೂರ್ತಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅದರ ಕಟ್ಸಲೆಗಳು ಕೂಡ ಇವೆ ಚಿತ್ರ. ನೀವು ಕಾಂತಾರ ಸಿನಿಮಾದಲ್ಲಿ ಅಂದರೆ ಈಗಿನ ದೈವ ಕೊನೆಯಲ್ಲಿ ಶಿವ ಕೊನೆಗೆ ದೈವ ಕಟ್ತಾನಲ್ಲ, ಅದು ಆ ದೈವ ಇದಾಗಿರ್ತದೆ. ದುಡಿ ಇನ್ಸ್ಟ್ರೂಮೆಂಟನ್ನು ನಾವಲ್ಲಿ ಬಳಕೆ ಮಾಡಿದ್ದೇವೆ. ನಿಮ್ಗೆ ಗೊತ್ತಾಗ್ತದ? ತುಂಬ ಕಡೆಯಲ್ಲಿ ಅದು ಬಳಕೆ ಆಗ್ತಾ ಇರ್ತದೆ. ಟ್ರೋಯಿಂಟೋಕ್ ಅಂತ ಅದರ ವಾದನ ಬರ್ತದೆ. ನಮ್ಮ ಬೆಳ್ತಂಗಡಿಯ ನಾರಾಯಣ ಮತ್ತು ಅವರಿಂದ ನಾವು ರೆಕಾರ್ಡ್ ಮಾಡಿಸಿರೋದು. ಆಗ ಆ ಯಾಗವನ್ನು ಮಾಡಿರೋದು ಇಲ್ಲಿ ಆ್ಯಕ್ಚುಲಿ ಫಸ್ಟಿಗೆ ಮೊದಲ ಯಾಗವನ್ನು ಮಾಡೋದು. ಹೌದೌದು. ಆಗ ಏನಾಯಿತು, ಯಾಗ ಎಲ್ಲ ಮಾಡ್ತಾ ಇದ್ದು ಭಾಳ ಚೆನ್ನಾಗಿ ಬಂದಿತ್ತು. ಆದರೆ ಮಳೆ ಬಂದು ಮತ್ತೆ ಇಡೀ ಒಂದು ದೃಶ್ಯವನ್ನು ಮಾಡಬೇಕಿತ್ತು. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ಸದ್ಯ ನನ್ನ ಬ್ಯಾಕ್ಗ್ರೌಂಡ್ ನೋಡ್ತಾ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ನಾನು ಎಲ್ಲಿರಬಹುದು ಅಂತ. ಸ್ವಲ್ಪನಾದರೂ ನೀವು ಗೆಸ್ ಮಾಡಿರ್ಬೋದು. ಹೌದು, ನಾನು ಕಾಂತಾರ ಸಿನಿಮಾ ಶೂಟಿಂಗ್ ಆದಂತಹ ಒಂದು ಜಾಗದಲ್ಲಿದ್ದೀನಿ. ಇದು ನಮ್ಮ ಮಂಗಳೂರಿನ ಪಿಲಿಕುಲ ನಿಸರ್ಗಧಾಮದಲ್ಲಿರುವಂತಹ ಗುತ್ತು ಹೌಸ್. ಸದ್ಯ ಇದರ ವಿವರಣೆ ಕೊಡಲಿಕ್ಕೆ, ಹಾಗೆ ಇಲ್ಲಿ ಎಲ್ಲೆಲ್ಲ ಶೂಟಿಂಗ್ ನಡೆದಿದೆ ಆ ಒಂದು ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಚಿತ್ರನಟರು ಹಾಗೆಯೇ ಬರಹಗಾರರು, ಹಾಡುಗಾರರಾದಂತಹ ಮೈಮ್ ರಾಮದಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಾರು ಅಲಿಯಾಸ್ ಮೈಮ್ ರಾಮದಾಸ್ ಅವರಿದ್ದಾರೆ. ಹಾಗೆಯೇ ಸರ್, ಇಲ್ಲಿನ ನೆನಪುಗಳು, ಇಲ್ಲಿನ ಚಿತ್ರೀಕರಣದ ದಿನಗಳು ಎಲ್ಲವನ್ನು ಹೇಳ್ಕೊಂಡು ಹೋಗೋಣ ಸರ್. ಪಿಲಿಕುಲ, ಈಗ ನೀವು ನಾರುವನ್ನು ಅರಮನೆಗೆ ಕರ್ಕೊಂಡು ಬಂದಿದ್ದೀರಿ. ಈಗ ನಾರು ಸ್ವಲ್ಪ ಮಾಡರ್ನ್ ಆಗಿದ್ದಾರೆ. ಅಲ್ಲಿ 70ರ ನಾರು, ಇಲ್ಲಿ ನಾವು ಸ್ವಲ್ಪ 2022ರ ನಾರು ಈಗ. ಓಕೆ, ಈ ಅರಮನೆ, ರಾಜನ ಅರಮನೆಯ ಮುಂದೆ ನಾವು ನಿಂತಿದ್ದೇವೆ. ಒಬ್ಬೊಬ್ಬ ಸೂಪರ್. ಒಂದು ನೋಡಿ ಸೂರಜ್, ಇಲ್ಲಿ ಮೇಲಿನ ಚಾವಡಿ ನೋಡಿ, ಅಲ್ಲಿ ನೋಡಿದ್ರಲ್ಲ, ಅಲ್ಲಿ ರಾಜ ನಿಂತಿರ್ತಾರೆ. ರಾಜನ ಮೇಲೆ ಜನರಲ್ಲಿ ನಿಂತಿರ್ತಾರೆ. ಅದು ಅಂದರೆ ಇಡೀ ಒಂದು ಅರಮನೆಯ ಒಂದು ಲುಕ್ಕನ್ನು ಅದು ಕೊಡ್ತದೆ. ಕರೆಕ್ಟ್. ಅಂದರೆ ಮೊದಲ ದೃಶ್ಯದಲ್ಲಿ, ಅಂದರೆ ಕತೆ ಆರಂಭ ಆಗುವಾಗಲೇ ಈ ಒಂದು ಅರಮನೆ ಬರ್ತದೆ. ಎಸ್, ಈ ಅರಮನೆ ಇದು ಪಿಲಿಕುಳ ನಿಸರ್ಗಧಾಮ. ಈ ಪಿಲಿಕುಳ ನಿಸರ್ಗಧಾಮದ ಒಳಗೆ ಇರುವಂಥ ಒಂದು ಗುತ್ತಿನ ಮನೆ. ಇದು ಗುತ್ತಿನ ಮನೆ ಅಂತ ಹೇಳ್ತಾರೆ. ನಮ್ಮ ತುಳುನಾಡಿನಲ್ಲಿ ಗುತ್ತಿನ ಮನೆ ಅಂತ ಹೇಳಿದ್ರೆ ಅದು ಅರಮನೆ ಅಲ್ಲ, ಅರಮನೆಗಿಂತ ಸಣ್ಣದು. ಆಯಾಯ ಒಂದು ಸಣ್ಣ ಗುತ್ತುಗಳು, ಒಂದು ಕುಟುಂಬಕ್ಕೂ ಇರುವ ಮನೆ, ಆ ರೀತಿ ಆ ಶೈಲಿ. ನಮ್ಮ ಅಲ್ಲಿ ದೈವಗಳಿರುತ್ತೆ, ಕುಟುಂಬದ ಮುಖ್ಯಸ್ಥರು ಇರ್ತಾರೆ. ಇಡೀ ಊರಿಗೆ ಒಂದು ಯಜಮಾನರು ಕೂಡ ಆಗಿರ್ಬೋದು ಅಂತ ಮನೆಗಳಿವು. ಬಟ್ ಈ ಮನೆ ಹೀಗೆ ಆಗಿನವರ ಒಂದು ಪರಿಕಲ್ಪನೆ ಇರೋದು ಕಟ್ಟಿರೋದ್ರಿಂದ ಬಹುಶಃ ಕಾಂತಾರ ಸಿನಿಮಾಕ್ಕೆ ಒಂದು ಅರಮನೆಯಾಗಿ ಕೂಡ ಸಿಕ್ಕಿತ್ತು. ಇದನ್ನು ನೀವು ನೋಡಿರ್ತೀರಿ. ಅಂದರೆ ರಾಜ ಒಂದು ತನ್ನ ನೆಮ್ಮದಿಯನ್ನು ಕಾಣಲಿಕ್ಕಾಗಿ ಸುತ್ತಾಟ ಹೋಗ್ತಾನಲ್ಲ, ಕೊನೆಗೆ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದ ನಂತರ ದೈವವನ್ನು ಇಟ್ಕೊಂಡು ಬರ್ತಾನೆ. ಇಟ್ಕೊಂಡು ಬಂದಾಗ ಇವರನ್ನು, ಹಳ್ಳಿಯವರನ್ನು, ಆ ಕಾಡಿನವರನ್ನು ಕೂಡ ತನ್ನ ಜೊತೆ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬರುವಾಗ ಇಲ್ಲಿಂದಲೇ ಇದೇ ರೋಡಲ್ಲಿ ಡಾಮರ್ ರಸ್ತೆ ಅಲ್ಲಿ ಡಾಮರ್ ನಮಗೆ ಗೊತ್ತಾಗೋದಿಲ್ಲ. ಅದು DOP ಅರವಿಂದ್ ಕಶ್ಯಪ್ ಅವರು ಆ ರೀತಿಯಲ್ಲಿ ಶೂಟ್ ಮಾಡಿದ್ದಾರೆ.
ಸೊ ಇಲ್ಲಿಂದ ಮೆರವಣಿಗೆ ಬರ್ತದೆ. ರಾಜ ಕುದುರೆಯಲ್ಲಿ ಸಾರೋಟು ಇದರಲ್ಲಿ ಬರ್ತಾನೆ. ಬಂದು ಇಲ್ಲಿ ಈಗ ಕುದುರೆಯಲ್ಲಿ ಹತ್ತಿ ಬರುವಂತ ಒಂದು ದೃಶ್ಯ ಇದೆ, ಅದು ಇಲ್ಲೇ ಅದು ಇಲ್ಲಿಂದ ಮೇಲೆ ಬರ್ತದೆ. ಓಕೆ, ಇಲ್ಲಿಂದ ಮೇಲೆ ಬರ್ತಾರೆ, ಮೇಲೆ ಬಂದು ಅಲ್ಲಿ ಹಾಗೆ ಹೋಗ್ತಾರೆ. ಸೊ ಇದೇ ರಸ್ತೆಯಲ್ಲಿ ರಾಜ ಬರುವಂಥದ್ದು. ನೀವು ಕಾಂತಾರ ಸಿನಿಮಾದಲ್ಲಿ ನೋಡಿದ್ರೆ ಬಹುಶಃ ಈಗ ಇದು ಡಾಮರ್ ರಸ್ತೆ, ಬಟ್ ಆ ಚಿತ್ರೀಕರಣದ ಸಮಯದಲ್ಲಿ ಹೇಗೆ ಸರ್, ಅಂದ್ರೆ ಹುಲ್ಲುಗಳು ಹಾಕಿ ಆ ಥರ ಏನಾದರೂ ಶೂಟಿಂಗ್ ಮಾಡಿದ್ರ ಅಂದ್ರೆ ಸ್ವಲ್ಪ ಇಲ್ಲ ಅದು ಹಾಗೇನು ಮಾಡಲಿಲ್ಲ. ಅಂದರೆ ಆಗಲೇ ಬಹುಶಃ ಅವರು ಸೆಟ್ ಆಗಿದೆ ಯಾವ ರೀತಿ ಇದನ್ನು ಚಿತ್ರೀಕರಣ ಮಾಡಬೇಕು ಅಂತೇಳಿ ಮೊದಲೇ ಅವರು ಡಿಸ್ಕಸ್ ಮಾಡಿಕೊಂಡಿದ್ರು. ಮತ್ತು ಈ ರಸ್ತೆಯಲ್ಲಿ ಒಂದು ಸ್ವಲ್ಪ ಹುಲ್ಲುಗಿಲ್ಲೆಲ್ಲ ಇದ್ದದ್ರಿಂದ ಅದು ಬಹುಶಃ ಗೋಚರಕ್ಕೆ ಬಂದಿರಲಿಲ್ಲ, ಯಾರು ಗೊತ್ತಾಗ್ತಾ ಇರಲಿಲ್ಲ. ಮತ್ತು ಭಾಳ ಜನ ಇದ್ದರು, ಸಾಧಾರಣ ಒಂದು 150ರಿಂದ 200 ಮಂದಿ ಜೂನಿಯರ್ ಆರ್ಟಿಸ್ಟ್ಗಳೆಲ್ಲ, ಟೆಕ್ನಿಷಿಯನ್ ಎಲ್ಲ. ಇಲ್ಲ 300 ಜನ ಆಗ್ಬೋದು ಬಹುಶಃ, ಈ ಒಳಗಿದ್ದೆಲ್ಲ ಜನ ಲೆಕ್ಕ ಹಾಕಿದರೆ ಅಷ್ಟಾಗ್ಬೋದು. ಸೊ ಇದು ಮೆಟ್ಟಿಲು. ಈ ಮೆಟ್ಟಿಲು ಆಗಲೇ ಮಾಡ್ಕೊಂಡು ಈ ಕೆಂಪು ಕಲ್ಲನ್ನು ಇಲ್ಲಿ ಉಪಯೋಗ ಮಾಡಿದ್ದಾರೆ. ಹಾಗಾಗಿ ತೊಂದರೆ ಇಲ್ಲ, ಯಾಕೆಂದ್ರೆ ತುಳುನಾಡಿನ ಗುತ್ತಿನ ಮನೆಗಳು ಇರ್ತವೆ. ಸಿನಿಮಾದಲ್ಲಿ ಗೊತ್ತೇ ಆಗಲಿಲ್ಲ. ಬಹುಶಃ ನಾನು ನಿಮಗೆ ಹೇಳಿದೆ ಏನಂತ ಹೇಳಿದ್ರೆ, ಮೊಣಕಾಲಿನ ಮೇಲೆ ಆ ಒಂದು ಆಲೋಚನೆ ಮಾಡಿ ಇಟ್ಟಂತ ಶಾಟ್ನಿಂದಾಗಿ ಅದೆಲ್ಲೂ ಕೂಡ ಗೊತ್ತಾಗಲಿಲ್ಲ ನಮಗೆ. ನೀವು ಈಗನೂ ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಈಗ ಈ ಏನು ಹೇಳ್ತಾರೆ, ರಸ್ತೆಗೆ ಇದು ಹಾಕಿದ್ದಾರೆ, ಕೆಂಪು ಕಲ್ಲಿನಿಂದ ಮಾಡಿರುವಂಥ ರಸ್ತೆ. ಇಲ್ಲಿ ಹೀಗೆ ಮುಂದೆ ಹೋದಾಗ ಬಹಳ ಮುಖ್ಯವಾಗಿ ತುಳುನಾಡಿನ ಈ ಗುತ್ತಿನ ಮನೆ ಅಂತ ಹೇಳಿದರೆ ಅದಕ್ಕೊಂದು ಪಕ್ಕ ಒಂದು ಶಾಸ್ತ್ರ ಇದೆ, ಒಂದು ಸಂಪ್ರದಾಯ ಇದೆ. ಹೀಗಿರಬೇಕು ಮನೆ ಅಂತ, ಒಂದು ಬಾವಿ ಇಂಥ ಸೈಡಲ್ಲಿ ಇರಬೇಕು, ತುಳಸಿ ಕಟ್ಟೆ ಇರಬೇಕು, ಆಮೇಲೆ ದನಗಳಿಗೆ ಇದು ತಿನ್ನಲಿಕ್ಕೆ ಬೇಕಾದಂಥ ಕೊಟ್ಟಿಯ ಅದು ಒಂದು ಕಡೆಯಲ್ಲಿ, ಆಮೇಲೆ ತೋಟಗಳು ಅಂದರೆ ಈ ತೋಟ ಇಲ್ಲಿರ್ತದೆ, ಮುಂದೆ ಗದ್ದೆ ಇರ್ತದೆ. ಅಲ್ಲ, ಇದೀಗ ಮಾಡಿರೋ ಕಾನ್ಸೆಪ್ಟ್ ಕೂಡ ಆ ಎಲ್ಲ ಆಲೋಚನೆಗಳನ್ನು ಇಟ್ಟುಕೊಂಡೇ ಮಾಡಿರ್ತಾರೆ. ಸೂಪರ್, ಇಟ್ಟುಕೊಂಡೇ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ತುಳುನಾಡಿನ ಗುತ್ತು ಮನೆಗಳು ಇರಬೇಕು ಅಂತ ಅನ್ನೋದು ನೋಡಿ. ಇಲ್ಲಿ ದೈವದ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ದೈವದ ಮನೆ ಆ ಬದಿಯಲ್ಲಿದೆ. ಇಲ್ಲಿ ಕೂಡ ಒಂದು ಕೋಣೆ ಇದೆ, ಇಲ್ಲಿ ದೈವದ ಇದೆ, ಅಲ್ಲಿ ಒಂದು ಕೋಣೆ ಇದೆ, ಅಲ್ಲಿ ಯಜಮಾನನ ಕೋಣೆ ಇದಾಗಿರ್ತದೆ, ಇಲ್ಲಿ ದೈವದ ಮನೆ ಇರ್ತದೆ. ಇಲ್ಲಿ ಒಂದು ದೃಶ್ಯ ನಡೆದಿದೆ ಅಂತ ಸರ್, ಎಂಟ್ರೆನ್ಸ್ ಅಲ್ಲಿ. ಹೌದು, ಎಂಟ್ರೆನ್ಸ್ ಅಲ್ಲಿ ರಾಜ ಈಗ ಬರ್ತಾ ಇರಬೇಕಾದ್ರೆ ರಾಣಿ ಮತ್ತು ರಾಜನ ಮಗ ಇಲ್ಲಿ ಕಾಯ್ತಿರ್ತಾರೆ, ಇಲ್ಲಿ ನಿಂತು ಕಾಯ್ತಿರ್ತಾರೆ, ಅವ್ರನ್ನ ಎದುರುಗೊಳ್ತಾ ಇದ್ದಾರೆ. ರಾಜ ಹೋದಾಗ ತುಂಬ ದುಃಖದಲ್ಲಿದ್ದವರು ರಾಜ ಬಂದಾಗ ತುಂಬ ಖುಷಿಯನ್ನು ಅವರು ವ್ಯಕ್ತಪಡಿಸ್ತಾರೆ. ಊರಿನ ಜನ ಎಲ್ಲ ನಿಂತಿರೋದನ್ನು ನೋಡಿದ್ವಿ. ಇಡೀ ಅರಮನೆಯನ್ನು ಆ ಕಾರಣಕ್ಕಾಗಿ ಶೃಂಗಾರ ಮಾಡಲಾಗಿದ್ದು, ರಾಜ ಬರ್ತಾ ಇದ್ದಾನೆ ಅನ್ನೋ ಖುಷಿಗೋಸ್ಕರ. ಇಲ್ಲಿ ನೀವು ಏನು ಒಂದು ಸಿಂಹಾಸನ ನೋಡ್ತಾ ಇದ್ದೀರಿ, ಹೌದು, ಅಲ್ಲಿ ಒಂದು ಸಿಂಹಾಸನ ಕಾಣ್ತಾ ಇದೆ. ಆ ಸಿಂಹಾಸನದಲ್ಲಿ ರಾಜ ಕೂತಿದ್ದಾನೆ, ನೆನಪಾಗ್ತಾ ಇದೆಯಾ? ಹೌದು ಸರ್. ಈ ಸಿಂಹಾಸನ ಬಳಕೆಯಾಗಿದೆ. ಹೆಚ್ಚಾಗಿ ಮನೆಯ ಯಜಮಾನ ಅಥವಾ ಗುತ್ತಿನ ಜಮೀನ್ದಾರರು ಯಾರಿದ್ದಾರೆ ಇವರೆಲ್ಲ ಕೂತ್ಕೊಳ್ಳುವಂಥ ಒಂದು ಆಸನ ಇದು. ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಸತ್ಯದ ಚಾವಡಿಯಲ್ಲಿ ಅರಸನ ಸಿಂಹಾಸನ ಅಂತ. ಬಾರಿ ಒಂದು ಕೆತ್ತನೆಲ್ಲ ಇರುವಂತ ಒಂದು ಪೀಠ ಸರ್ ಇದು, ಸಿಂಹಾಸನವೇ. ಆ್ಯಕ್ಚುಲಿ ಇಂಥದ್ದನ್ನೆಲ್ಲ ಈಗ ಅಂದರೆ ಇಲ್ಲಿ ಪಿಲಿಕುಳ ನಿಸರ್ಗಧಾಮದವರು ಇದೇ ರೀತಿಯಾಗಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿದ್ದಾರೆ. ಇಲ್ಲೀಗ ಈ ಕಂಬಗಳನ್ನು ನೋಡಿ, ಈ ಕೆತ್ತನೆಗಳನ್ನೆಲ್ಲ ನೋಡಿ, ಇದು ಮೂಲ ನಿಮ್ಮ ಬೀಟಿ ಇದೆಲ್ಲ ಏನಿದೆ ತೇಗ, ಅದೆಲ್ಲ ಅಲ್ಲ, ಬೇರೆ ಮರಗಳನ್ನು ಹಾಕಿರುವಂಥದ್ದು. ಆದರೆ ಅದನ್ನು ಅದೇ ರೀತಿಯಲ್ಲಿ ಕೆತ್ತನೆ ಮಾಡಿದ್ದಾರೆ, ಅದನ್ನು ನೆನಪಿನಲ್ಲಿ ಅದು ಇರಬೇಕು ಅಂತ ಅನ್ನುವಂಥ ಕಾರಣಕ್ಕಾಗಿ ನೋಡಿ, ಇಲ್ಲಿ ಕೆತ್ತನೆಗಳನ್ನು ಅದೇ ರೀತಿಯಲ್ಲಿ ಮಾಡಿದ್ದಾರೆ. ಸೊ ಹಾಗಾಗಿ ಈ ಮೇಲಿನ ಕೆತ್ತನೆಗಳು ಕೂಡ ಅದೇ ರೀತಿ ಮಾಡಿದ್ದಾರೆ. ಇಲ್ಲಿ ಒಂದು ಅರಮನೆ ಅನ್ನುವ ರೀತಿಯ ಅರಮನೆ ಒಂದು ಭಾಸ ಆಗ್ತದೆ ನಮಗೆ. ಅಲ್ಲ, ನನಗೇನೆ ಈಗ ಒಂದು ಹೇಗೆ ಯಾವ ಥರ ಭಾಸ ಆಗ್ತದೆ, ನಾನು ಯಾವುದೋ ಒಂದು ಅರಮನೆಗ ಅಥವಾ ಹಳೆಯ ಕಾಲದ ಯಾರೋ ಗುತ್ತಿನ ಮನೆಗೇನೆ ಬಂದಿದ್ದೇನೋ ಅನ್ನೋ ಒಂದು ಫೀಲ್ ಇದೆ. ಹೌದು, ತುಂಬ ಗುತ್ತಿನ ಮನೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಕೆಲವೊಂದು ಕಡೆಗಳಲ್ಲಿ ಈ ರೀತಿಯಾದಂಥ ಕಲಾಕೃತಿಗಳನ್ನು ಇದನ್ನು ಕೆತ್ತನೆಗಳನ್ನು ಮಾಡಿರೋದಿಲ್ಲ, ಅದು ಸ್ವಲ್ಪ ಈ ರೌಂಡ್ ಆಗಿ ಎಲ್ಲ ಇರ್ತದೆ, ಬೇರೆ ರೀತಿಯಲ್ಲಿ ಇರ್ತದೆ. ಅದು ಆಯಾಯ ಇದು ಏನು ಗುತ್ತು ಮನೆತನ ಇದರ ಮೇಲೆ ಕೆಲವೊಮ್ಮೆ ಇರ್ತದೆ. ಅಂದರೆ ಆ ಕಂಬಕ್ಕೂ ಈ ಕಂಬಕ್ಕೂ ತುಂಬ ಡಿಫ್ರೆನ್ಸಸ್ ಇದೆ. ಅಂದರೆ ಈ ಕಂಬ ಇಲ್ಲೇ ಬರುವಂಥದ್ದು, ಇದಕ್ಕೆ ಜಾಸ್ತಿ ವೆಯ್ಟ್ ಬೀಳ್ತದೆ. ಪಿಲ್ಲರ್ಗಳೆಲ್ಲ ಇಲ್ಲಲ್ಲ, ಹೌದೌದು, ಖಾಲಿ ಕಂಬದ ಮೇಲೆ ನಿಲ್ಲಬೇಕು. ಅದು ಸ್ವಲ್ಪ ಸಣ್ಣ ಕಂಬ, ಇದು ಅದಕ್ಕಿಂತ ಸ್ವಲ್ಪ ದೊಡ್ಡ, ಅಂದರೆ ಹೆಚ್ಚು ಭಾರವನ್ನು ಸಹಿಸಿಕೊಳ್ಳುವಂಥ ಕಂಬಗಳು. ಈ ಮರಗಳೇ ಇದರ ವೆಯ್ಟ್ ಬಹಳಷ್ಟು ಇರ್ತದೆ. ಇಲ್ಲೆಲ್ಲ ಇದಕ್ಕೋಸ್ಕರ ಅಂದರೆ ಈ ಕಲಾಕೃತಿ ಅನ್ನುವಂಥಗೋಸ್ಕರ ಹಾಕಿದ್ದಾರೆ, ಆದರೆ ಅದೇ ರೀತಿಯಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಈ ಬಹಳ ಮುಖ್ಯವಾಗಿ ನಿಮಗೆ ತುಳುನಾಡಿನಲ್ಲಿ ಗುತ್ತು ಮನೆ ಅಥವಾ ಯಾವುದೇ ಮನೆಗಳಲ್ಲಿ ದೈವದ ಕೋಣೆ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಹಿಂದಿನ ಕಾಲದಲ್ಲೆಲ್ಲ
ದೇವರ ಕೋಣೆ ಅಂತ ಅನ್ನೋದಕ್ಕಿಂತ ದೈವದ ಕೋಣೆ ಇರೋದು. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅಂದರೆ ವಿವಿಧ ಮನೆಗಳಲ್ಲಿ ವಿವಿಧ ರೀತಿಯ ದೈವಗಳಿರುತ್ತೆ. ಇಲ್ಲಿ ಮಲರಾಯ, ಪಂಜುರ್ಲಿ ಮತ್ತು ಬಹುಶಃ ಮಹಿಳಾ ದೇವಕ್ಕೆ ಸಂಬಂಧಪಟ್ಟಾಗಿ ಅದು ಸತ್ಯದೇವತನ ಅಂತಲೂ ಹೇಳ್ಬೋದು, ಅಥವಾ ಕಲ್ಲುಟ್ಟಿ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಒಟ್ಟು ಸ್ತ್ರೀ ದೈವದ ಒಂದು ಇದು ಕೂಡ ಇದೆ. ಕಡ್ಸಲೆ ಇದೆ, ಗಡ್ಡೆ ಇದೆ, ಇವೆಲ್ಲ ಒಂದು ರೀತಿ. ಅಂದರೆ ಇಲ್ಲಿ ಈಗ ಗುತ್ತು ಮನೇಲಿ ಹೇಗಿದೆ ಹಾಗಿಲ್ಲ, ಆದರೆ ಇದೆಲ್ಲವನ್ನೇ ಯಾಕೆ ಇಡಲಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಬರುವವರಿಗೆ ಅದು ಗೊತ್ತಾಗಬೇಕು ಅಂತ ಅನ್ನುವಂಥದ್ದು. ವಿಶೇಷವಾದ ದೀಪ ಕೂಡ ಸರ್. ಹೌದು, ವಿಶೇಷವಾದ ದೀಪ ಕೂಡ ಅಲ್ಲಿ ಇಟ್ಟಿದ್ದಾರೆ. ಅಂದರೆ ಈ ರೀತಿ ಇರ್ತದೆ ಗುತ್ತು ಮನೆಯ ಒಂದು ದೈವದ ಕೋಣೆ ಅನ್ನುವ ಕಾರಣಕ್ಕಾಗಿ ಅದು ಇಟ್ಟಿದ್ದಾರೆ. ಸರ್, ಈಗ ರಾಜನ ಒಂದು ಪರ್ಟಿಕ್ಯುಲರ್ ಸೀನ್ ಎಲ್ಲ ಇಲ್ಲಿ ಶೂಟಿಂಗ್ ಆಗಿದೆ ಅಂತ, ಒಟ್ಟು ಎಷ್ಟು ದಿನ ಇಲ್ಲಿ ಶೂಟಿಂಗ್ ಮಾಡಿದ್ದೀರಿ ಸರ್? ಒಟ್ಟು ಇಲ್ಲಿ ಪ್ರಿಪರೇಷನ್ ಸಂಬಂಧಪಟ್ಟಾಗಿ ಒಂದು ದಿನ ಇಡೀ ದಿನ ಪ್ರಿಪರೇಷನ್ ಆಗಿದೆ ಮತ್ತು ಒಂದು ದಿನ ಶೂಟಿಂಗ್ ಆಗಿದೆ. ಅದು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯ ತನಕ ಕೂಡ ಶೂಟಿಂಗ್ಗಳನ್ನು ಮಾಡಿದರೆ ಒಂದೇ ದಿನದಲ್ಲಿ ಅದೆಲ್ಲವನ್ನು ಮುಗಿಸಬೇಕು ಅನ್ನುವ ಕಾರಣಕ್ಕಾಗಿ ಸ್ವಲ್ಪ ಕಷ್ಟ ಅದು. ಯಾಕಂತ ಹೇಳಿದ್ರೆ ಇದು ಸಾರ್ವಜನಿಕ ವೀಕ್ಷಣೆಗೆ ಬಿಟ್ಟಿರುವಂಥ ಜಾಗ ಆಗಿರೋದ್ರಿಂದ ಚಿತ್ರೀಕರಣಕ್ಕೆ ಮಾಡಬೇಕಾದ್ರೆ ಇಲ್ಲಿಗ ಅಡ್ಡ ಇಟ್ಟಿರುವಂಥ ಸಾಕಷ್ಟು ವಿಷಯಗಳನ್ನು ತೆಗಿಬೇಕು, ಅಂದ್ರೆ ರಿಯಲಿಸ್ಟಿಕ್ ಆಗಿ ಕಾಣಬೇಕು ಅಂತ ಹೇಳಿ ಪಬ್ಲಿಕ್ ಬರೋದನ್ನೇ ನಿಲ್ಲಿಸಬೇಕಾಗ್ತದೆ. ತಯಾರಿ ಹೌದು, ಪಬ್ಲಿಕ್ ಬರೋದನ್ನೇ ನಿಲ್ಲಿಸಲಾಗಿತ್ತು. ಪಬ್ಲಿಕ್ಕಿಗೆ ಅವತ್ತು ಪ್ರವೇಶ ಇರಲಿಲ್ಲ ಆ ದಿನ. ಮತ್ತು ಒಂದು ದಿನಲ್ಲೇ ಮುಗಿಸಿರೋದ್ರಂದರೆ ಅದು ಸ್ವಲ್ಪ ಚಾಲೆಂಜ್, ಅದು ಕಷ್ಟ. ನೀವು ನೋಡಿದಿರಲ್ಲ ಆ ಇಡೀ ದೃಶ್ಯಗಳು, ತುಂಬ ದೃಶ್ಯಗಳು ಬರ್ತದೆ. ಮುಗಿಸಿರೋದೇ ಭಾಳ ಕಷ್ಟ. ಅದು ಅಷ್ಟು ಜನರನ್ನು ಸೇರಿಸಿ ಅಷ್ಟು ಜನರಿದ್ದಾರೆ, ಮುಗಿಸಿರೋದು ನಿಜವಾಗಿಯೂ ಚಾಲೆಂಜ್. ಈ ಗುತ್ತು ಮನೆಯಲ್ಲಿ ನೋಡಿ ಒಂದು ಕೆಳ ಚಾವಡಿ, ಮೇಲಿನ ಚಾವಡಿ ಅಂತ ಎಲ್ಲ ಬರ್ತದೆ. ಇದು ಚಾವಡಿ ಮನೆ, ಇಡೀ ಗುತ್ತು ಮನೆ ಒಂದು ಚಾವಡಿ ಮನೆ. ಇದು ಈ ಚಾವಡಿಯಲ್ಲೇ ಹೆಚ್ಚಾಗಿ ಇದಾಗಿರುವಂಥದ್ದು. ಇಲ್ಲೆಲ್ಲ ನಾವು ಫೋಟೋಗಳನ್ನು ನೋಡ್ತಾ ಇದ್ವಿ. ಇದು ಆಧಾರವಾಗಿ ಇಟ್ಕೊಂಡದ್ದು. ಎಲ್ಲೆಲ್ಲೆಲ್ಲ ಮನೆ ಇತ್ತು ಬೇರೆ ಬೇರೆ ಕಡೆ, ಇಡೀ ನಮ್ಮ ಕರಾವಳಿಯಲ್ಲಿರುವ ಬೇರೆ ಬೇರೆ ಕಡೆ ಗುತ್ತಿನ ಮನೆಗಳನ್ನೆಲ್ಲ ಆಧಾರವಾಗಿ ಇಟ್ಟುಕೊಂಡು ಇದನ್ನು ಮಾಡಿರೋದು. ಗೋಪಾಲಕೃಷ್ಣ ಆಚಾರ್ಯ ಅಂತ ಅವರಿದ್ರ ಈ ಕೆತ್ತನೆಗಳನ್ನು ಮಾಡಿರುವವರು, ಭಾಳ ಅದ್ಭುತವಾಗಿ ಅವರು ಮಾಡಿದ್ದಾರೆ ಅದನ್ನು. ಆಮೇಲೆ ಶಶಿಧರ ಹಡಪ್ಪ ಅವರಿದರ ಆರ್ಟ್ ವರ್ಕ್ಗಳನ್ನೆಲ್ಲ ಅವರು ಮಾಡಿರೋದು. ನಮ್ಮ ಸಿನಿಮಾ ರಂಗದಲ್ಲಿ ಏನು ಆರ್ಟ್ ವರ್ಕ್ಗಳನ್ನು ಮಾಡ್ತಾರೆ, ಹಿರಿಯ ಕಲಾವಿದರವರು. ಇದು ಏನು ಸರ್ ನಿಜವಾಗಿ ಪಟ್ಟದ ಮಂಚ ಅಂತ ಹೇಳಿದ್ರೆ ರಾಜ ಕೂತ್ಕೊಳ್ಳುವುದ? ಹೌದು, ಈ ಬೇರೆ ಬೇರೆ ಕೆಲವೊಮ್ಮೆ ಪಟ್ಟದ ಮಂಚ ಏನಿರ್ತದೆ, ಈ ಒಳಗೊಂದು ಮಂಚ ಇದೆ, ಅದನ್ನು ಕೂಡ ನೋಡ್ಬೋದು. ಅದರಲ್ಲೆಲ್ಲ ಅವನ ಖಜಾನೆ ಎಲ್ಲ ಅದರಲ್ಲಿ ಇರ್ತದಂತೆ. ಇದು ಪಟ್ಟದ ಇದು ಯಾವುದು ಮಂಚ ಅಂದರೆ ಮಲಗುವ ಮಂಚ ಒಂದಿದೆ, ಅದರಲ್ಲಿ ಆತನ ಬಂಗಾರ ಒಡವೆಗಳನ್ನು ಅದರಲ್ಲಿ ಇಡ್ತಿದ್ದ ಅಂತ ಅನ್ನೋದು. ಇದು ಜನರ ಜೊತೆ ಅವರು ರಾಜರು ಮಾತಾಡೋದು, ಅವರ ಕುಶಲಕ್ಷೇಮಗಳನ್ನೆಲ್ಲ ವಿಚಾರಣೆ ಮಾಡೋದು, ಅದು ಇಂಥ ಮಂಚಗಳಲ್ಲಿ. ಅದು ಸಹಜವಾದ ಒಂದು ಆಸನ ಅಷ್ಟೆ. ಇಲ್ಲಿ ನಾವು ಆ್ಯಕ್ಚುಲಿ ನೋಡಿದ್ದೇವಲ್ಲ, ಭೂತಾರಾಧನೆ ರಾಜ ಅಲ್ಲಿಂದ ಬಂದು ಅದನ್ನು ತಂದು ಈ ಕೋಣೆಯಲ್ಲಿ ಇರ್ತಾನೆ. ಇಲ್ಲಿ ನಡೆದಿರುವಂಥದ್ದು ಪೂಜೆ. ಇಲ್ಲಿ ಕೆಲವು ಅಂದರೆ ಇಲ್ಲಿ ಸಾರ್ವಜನಿಕರಿಗೆ ಇಲ್ಲಿ ಪ್ರವೇಶ ಇದೆ. ಯಾಕಂದರೆ ಇದು ಗುತ್ತು ಮನೆ ಒಂದು ಪಾರಂಪರಿಕವಾಗಿ ಕಟ್ಟಿರುವುದರಿಂದ ಪ್ರವೇಶ ಇದೆ. ರಾಜ ತಂದ ಮೂರ್ತಿಯನ್ನು ಇಲ್ಲಿ ಇಡಲಾಗಿತ್ತು. ಇಲ್ಲಿ ಇಟ್ಟು ರಾಜ ಈಗ ಪೂಜೆ ಮಾಡ್ತಾನೆ. ಇಲ್ಲಿ ಇದಕ್ಕೆ ಪೂಜೆ ಮಾಡ್ತಾನೆ ರಾಜ. ಇದು ಬೇರೆ ಬೇರೆ ಕಡೆಗಳಲ್ಲಿ ಸಂಗ್ರಹ ಮಾಡಿದಂಥ ದೈವದ ಮೂರ್ತಿಗಳು. ಅದಲ್ಲಿ ನೋಡಿ ಪಂಜುರ್ಲಿಯ ಮೂರ್ತಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅದರ ಕಡ್ಸಲೆಗಳು ಕೂಡ ಇವೆ. ಅದು ವಿವಿಧ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಡ್ಸಲೆಗಳು ಇರ್ತವೆ. ಈ ಮೈಸಂದಾಯ, ಪಂಚಂದಾಯ ಅಂತ ದೈವಗಳು ಹೇಳ್ತೇವಲ್ಲ, ಆ ದೈವಗಳು. ಆಮೇಲೆ ಬೇರೆ ಬೇರೆ ದೈವಗಳ ಇಲ್ಲಿ ಮೂರ್ತಿಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಅಂದರೆ ಇಲ್ಲಿ ಪಿಲಿಕುಳದಲ್ಲಿ ಬಂದವರಿಗೆ ಅದು ಗೊತ್ತಾಗಬೇಕು, ತುಳುನಾಡಿನ ಆರಾಧನೆ ಮತ್ತು ಇಲ್ಲಿಯ ಮೂರ್ತಿಗಳು ಮತ್ತು ಬಾಗಿಲಿನ ಬಗ್ಗೆ ಕೂಡ ಇದೆ. ಅಂದರೆ ತಲೆ ತಗ್ಗಿಸಿ ಅಂತ ಈ ಗುತ್ತಿನ ಮನೆ ಎಲ್ಲ ಬಾಗಿಲುಗಳು ಹಾಗೆ ತಲೆ ತಗ್ಗಿಸಿಗೆ ನಾವು ಒಳಗೆ ಹೋಗಬೇಕು. ಅಂದರೆ ಗೌರವ ಕೊಟ್ಟುಕೊಂಡು ಒಳಗೆ ಹೋಗಬೇಕು. ದೇವರ ಕೋಣೆ ಇನ್ನೂ ಕೂಡ ಸಣ್ಣದಿರ್ತದೆ. ಇದೆಲ್ಲ ಒಟ್ಟು ಟೂರಿಸ್ಟ್ಗಳು ಸ್ವಲ್ಪ ಅವರಿಗೆ ಸಮಸ್ಯೆ ಆಗ್ಬಾರ್ದು ಅಂದ್ಕೊಂಡು ಸ್ವಲ್ಪ ಅದರ ಹೈಟ್ ಮಾಡಿದ್ದಾರೆ. ಇಲ್ದಿದ್ರೆ ಆ್ಯಕ್ಚುಲಿ ನಾವು ಗುತ್ತಿನ ಮನೆ ಹೋಗಿದ್ರೆ ಇನ್ನೂ ಸಣ್ಣ ಇರ್ತದೆ. ಹೀಗೆ ಬಗ್ಗಿಕೊಂಡು ನಾವು ಹೋಗಬೇಕು. ಇಲ್ಲೆಲ್ಲ ನಾವು ಈ ಫೋಟೋಗಳನ್ನ ನೋಡ್ತೇವಲ್ಲ, ಇದೆಲ್ಲ ಆಧಾರವಾಗಿಟ್ಟುಕೊಂಡು ಇದನ್ನು ಪಿಲಿಕುಳ ನಿಸರ್ಗ ಧಾಮವನ್ನು ಅವರು ನಿರ್ಮಾಣ ಮಾಡಿರುವಂಥ ಸುಮಾರು 14 ವರ್ಷ ಆಯಿತು. 14 ವರ್ಷದ ಹಿಂದೆ ಗುತ್ತು ಮನೆ ನಿರ್ಮಾಣ ಮಾಡಿರೋದು. ಹೇಗಿದೆ ಸರ್ ಕಾಂತಾರದ ಸಕ್ಸಸ್ನಲ್ಲಿ ನಾರು ಅಲಿಯಾಸ್ ಮೈಮ್ರಾಮ್ ದಾಸ್ ಯಾವ ಥರ ಪ್ರತಿಕ್ರಿಯೆ ಬರ್ತದೆ? ಇಲ್ಲ, ಇಲ್ಲಿ ನಾರು ಒಬ್ಬ ಅಲ್ಲ, ನಾರು ಒಂದು ಸಣ್ಣ ಪಾತ್ರಗಳು. ಎಲ್ಲ ಪಾತ್ರಗಳು ಕೂಡ ಅದು
ಅಂದರೆ ಜನ ಹೇಳ್ಕೊಳ್ತಾ ಇರುವಂಥದ್ದು. ನಾನು ಕೂಡ ಸಿನಿಮಾ ನೋಡುವಾಗ ನನಗೆ ಹಾಗೆ ಅನಿಸಿತು. ಎಲ್ಲ ಪಾತ್ರಗಳು ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ರೀತಿಯಲ್ಲಿ ಬಂದಿದೆಲ್ಲ ಅಂತ ಅನ್ನುವಂಥ ಒಂದು ತುಂಬ ಖುಷಿ ಇದೆ. ಈ ಗುತ್ತು ಮನೆ, ಈಗ ನಾವು ಚಾವಡಿ ಅಂತ ಹೇಳಿದ್ವಿ, ಇದನ್ನು ನಡಪಿಲ್ ಅಂತ ಹೇಳ್ತೇವೆ. ನಡಪಿಲ್ ಅಂತ ಹೆಚ್ಚಾಗಿ ಮನೆಯ ನಡುಮನೆ ಅಂತ ಅನ್ನೋದು. ಅಲ್ಲಿ ನೋಡಿ ಅಜ್ಜಿ ಕತೆ ಹೇಳುವಂಥ ಒಂದು ಕಾನ್ಸೆಪ್ಟನ್ನು ಒಂದು ಮಾಡಿದ್ದಾರೆ. ಈ ತೊಟ್ಟಿಲು ಹಾಕುವ ದೃಶ್ಯ ಇದೆಯಲ್ಲ, ಅದು ಇಲ್ಲೇ ನಡೆದಿರೋದು. ಮಗುವಿಗೆ ತೊಟ್ಟಿಲು ಹಾಕ್ತಾರೆ, ಹೌದು, ದೃಶ್ಯ ನಾಮಕರಣ ಮಾಡುವಂಥದ್ದು ಅದು ಈ ಪ್ಲೇಸಲ್ಲೇ ಆಗಿರೋದು. ಆಮೇಲೆ ನೀವು ಹೇಳಿದ್ರಲ್ಲ ರೆಬೆಲ್ ಸಾಂಗ್, ಬೋಂಟೆ ಸಾಂಗ್, ಅದು ಆ್ಯಕ್ಚುಲಿ ಅವರು ನಾಗಪಾಣರ ಅವರ ಅವರೊಂದು ಹಾಡು ಹಾಡ್ತಾರೆ. ಅದಕ್ಕೆ ಮತ್ತೆ ಲಿಂಕ್ ಕೊಟ್ಕೊಂಡು ಅಜನೀಶ್ ಹೌದೌದು ಕತೆ. ಅದರಲ್ಲಿ ಕತೆ ಏನಂತ ಹೇಳಿದ್ರೆ, ಈ ಬೇಟೆಯ ಬೇರೆ ಬೇರೆ ಸನ್ನಿವೇಶಗಳು ಇದಾವಲ್ಲ. ಈಗ ಅಲ್ಲಿ ರಿಷಬ್ ಸರ್ ಶಶಿಗೆ ಏನು ಮಾಡಿದ್ರು, ನನಗೆ ಅಲ್ಲಿ ಬೇಟೆಯ ಸನ್ನಿವೇಶಗಳು ಬರಬೇಕು ಅಂತೇಳಿ. ಈ ಬೇಟೆಯಲ್ಲಿ ಏನೇನೆಲ್ಲ ವೈವಿಧ್ಯ, ಯಾಕಂದರೆ ರಿಷಬ್ ಸರಿಗೆ ಗೊತ್ತಿತ್ತು ಬೇಟೆಯಲ್ಲಿ ಏನೇನೆಲ್ಲ ಬಳಕೆ ಮಾಡ್ತಾರೆ, ಏನೆಲ್ಲ ಆಯುಧಗಳು ಇರ್ತದೆ, ಪ್ರಾಣಿಗಳು ಯಾವ್ದಾವ್ದು ಇರ್ತದೆ, ಮತ್ತು ಯಾವ ಪ್ರಾಣಿಗಳಿರ್ತದೆ, ಮತ್ತು ಯಾವ ಪ್ರಾಣಿಗಳು ಯಾವ ರೀತಿಯಾಗಿ ಬೇಟೆ ಆಡ್ತಾರೆ ಅನ್ನುವಂಥ ಒಂದು. ಮತ್ತೆ ಅದರಲ್ಲಿ ಲಿರಿಕ್ಸ್ ಅಲ್ಲಿ ನಾನೀಗ ಕೇಳಿದ ಹಾಗೆ ಸರ್, ಈಗ ಕಿಶೋರ್ ಅವರಿಗೆ ಸ್ವಲ್ಪ ಕಾಲೆಳೆಯುವಂಥ ಪದಗಳು ಇದೆ. ಇದು ಹುಲಿ ಅಲ್ಲ, ಇದು ಇದರ ತರ ಅಂತ. ಕರೆಕ್ಟ್ ಅಂದ್ರೆ ಅವನ ಮೇಲೆ ಕೋಪ ಇಟ್ಕೊಂಡು ಮಾಡಿರ್ತಾರೆ. ಮತ್ತೆ ಅಲ್ಲಿ ಟೋಂಟ್ ಇಟ್ಟು, ಅಂದ್ರೆ ಟೋಂಟ್ ಇಡುವಂಥದ್ದು ಹೇಳ್ತಾರೆ, ಆ ರೀತಿ ಟೋಂಟ್ ಇಟ್ಟುಕೊಂಡು ಕೂಡ ಅಲ್ಲಿ DRF ಮಾಡಿರುವಂಥದ್ದನ್ನು ಕೂಡ ನಾವು ಕಂಡಿರ್ತೇವೆ. ಬಹಳ ಮುಖ್ಯವಾಗಿ ಬೇಟೆಗೆ ಸಂಬಂಧಪಟ್ಟ ಹಾಗೆ ಕೆದಂಬಾಡಿ ಜತ್ತಪ್ಪರೈ ಅಂತ ಒಂದು ಹಿರಿಯ ಸಾಹಿತಿಗಳು ಅವರು ಈ ಬೇಟೆಯ ಬಗ್ಗೆನೇ ಒಂದು ಪುಸ್ತಕ ಬರೆದಿದ್ದಾರೆ. ಈ ಶಶಿಗೆ ಇದು ಎಲ್ಲಿಂದ ಬೇಟೆಗಳನ್ನು ತೆಗೆದುಕೊಳ್ಬೇಕಂದಾಗ ಶಶಿರಾಜ್ ಮತ್ತು ಆ ಪುಸ್ತಕ ಸಿಕ್ಕಿತ್ತು. ಆ ಪುಸ್ತಕ ಸಿಕ್ಕಿದಾಗ ಅದರಲ್ಲಿ ಮತ್ತೆ ಹೆಕ್ಕೊಂಡವರು ಬೇಟೆಯ ರೆಫರೆನ್ಸ್ ತಗೊಂಡ್ರು ಅಂತ ಅನ್ನುವಂಥದ್ದು ಇಲ್ಲಿ ನಾವು ನೋಡ್ತೇವೆ. ಅಂದರೆ ಪ್ರವಾಸಿಗರಿಗೆ ಇದು ಅನುಕೂಲ ಆಗಲಿ ಅನ್ನುವಂಥ ರೀತಿಯಲ್ಲಿ ಇಲ್ಲೆಲ್ಲ ಈ ವಸ್ತುಗಳನ್ನೆಲ್ಲ ಇಡಲಾಗಿದೆ. ಗುತ್ತು ಮನೆಗಳಲ್ಲಿ ಹೆಚ್ಚಾಗಿ ಏನಿರ್ತದೆ ಅಂತ ಹೇಳಿದರೆ ಈ ರೀತಿಯ ಚಾವಡಿಗಳು, ಹಾಲುಗಳು ಮತ್ತು ಬೇರೆ ಬೇರೆ ಈ ಕೃಷಿ ಇದನ್ನು ಹಾಕೋದು, ತರಕಾರಿಗಳನ್ನು ಹಾಕೋದು, ಇದಕ್ಕೋಸ್ಕರ ಬಳಕೆ ಆಗಿರ್ತದೆ. ಕೆಲವೊಂದು ಕಡೆಗಳಲ್ಲಿ ಒಂದೊಂದು ಕೋಣೆಗಳೆಲ್ಲ ಇರ್ತದೆ ನೋಡಿ. ಇದು ನಡು ಅಂಗಣ, ಅಂದರೆ ಜಾಲ ಅಂತ ಹೇಳ್ತಾವಲ್ಲ, ಎದುರಿನ ಜಾಲಿಗಿಂತ ಕೂಡ ಈ ಜಾಲು ಒಂದು ಭಾಳ ವಿಶೇಷ ಆಗಿರ್ತದೆ. ಇದಕ್ಕೆ ಬಹುಶಃ ಕನ್ನಡದಲ್ಲಿ ಈಗ ಲೈಕ್ ತೊಟ್ಟಿ ಮನೆ ಅಂತ ಹೇಳ್ತಾರೆ. ಮಳೆ ಮೇಲಿಂದ ಬಂದು ಬೀಳುವಂಥದ್ದು ಮನೆ, ಸುತ್ತಮುತ್ತ ಮನೆ. ಅದು ಹೆಚ್ಚಾಗಿ ಬಹಳ ಇಕ್ಕಟ್ಟೆ ಸಣ್ಣ ಜಾಗ ಇರ್ತದೆ. ಇಲ್ಲಿ ವಿಶಾಲವಾಗಿದೆ ಈ ಜಾಗ. ಇಲ್ಲಿ ಒಂದು ಯಾಗ ನಡೀತದೆ, ನೀವು ನೋಡಿದಿರಿ, ಪೂಜೆ ಮಾಡುವಂಥದ್ದು. ಅಂದರೆ ಅವರು ಯಾಗ ಮಾಡಿ ಹೇಳ್ತಾರೆ ಯಾರು ಭಟ್ರು. ಆಗ ಆ ಯಾಗವನ್ನು ಮಾಡಿರೋದು ಇಲ್ಲಿ ಆ್ಯಕ್ಚುಲಿ ಫಸ್ಟಿಗೆ ಮೊದಲ ಯಾಗವನ್ನು ಮಾಡೋದು. ಹೌದೌದು. ಆಗ ಏನಾಯಿತು, ಯಾಗ ಎಲ್ಲ ಮಾಡ್ತಾ ಇದ್ದು ಒಳ್ಳೆ ಬಹಳ ಚೆನ್ನಾಗಿ ಬಂದಿತ್ತು. ಆದ್ರೆ ಮಳೆ ಬಂದೋಯ್ತು. ಮಳೆ ಬಂದು ಮತ್ತೆ ಇಡೀ ಒಂದು ದೃಶ್ಯವನ್ನು ನಾವು ಇದು ಮಾಡಬೇಕಿತ್ತು. ಮತ್ತೆ ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ಮತ್ತೆ ಬೇರೆ ಕಡೆಯಲ್ಲಿ ಶೂಟಿಂಗ್ ಮಾಡಲಾಗಿತ್ತು. ಅಂದರೆ ಮೊದಲ ಚಿತ್ರೀಕರಣ ಇಲ್ಲಿ ಆಗಿತ್ತು. ಇಲ್ಲಿ ಗುತ್ತು ಮನೆಯಲ್ಲಿ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂತ ಇಲ್ಲೊಂದು ಸೆಟ್ ಮಾಡಿದ್ದಾರೆ. ಇದು ನೋಡಿ, ನೀವು ಕಾಂತಾರ ಸಿನಿಮಾದಲ್ಲಿ ಮೊದಲಿನಿಂದ ಕೊನೆಯವರೆಗೂ ಕೂಡ ಜಾನಪದ ವಾದನಗಳು ಅಲ್ಲಿ ಬಳಕೆಯಾಗಿದೆ. ಯಾವ ವಾದನಗಳು ಬಳಕೆಯಾಗಿದೆ, ಅದು ಹೇಗೆ ಬಳಕೆಯಾಗಿದೆ ಅಂತ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ನಾವು ಮಂಗಳೂರಿನ ಕಲಾಂಗಣದಲ್ಲಿ ಅಜನೀಶ್ ಅವರು ಈ ಎಲ್ಲ ನಮಗೆ ಕಲಾವಿದರುಗಳು ಬೇಕು ಅಂತ ಹೇಳಿದರು. ನಾವಲ್ಲಿ ಅದನ್ನು ರೆಕಾರ್ಡ್ ಮಾಡಿದೆವು. ಬೇರೆ ಬೇರೆ ವಾದ್ಯಗಳು, ವಾದನಗಳು, ಆಮೇಲೆ ಪಾಡ್ದನ, ಊರಲ್ ಹಾಡುಗಳು, ಎಲ್ಲ ಕಲಾವಿದರು ಬಂದಿದ್ದರು. ಸುಮಾರು 50ರಿಂದ 100ರಷ್ಟು ಕಲಾವಿದರುಗಳು ಬಂದಿದ್ದರು. ಅದರಲ್ಲಿ ಇಲ್ಲಿ ಅಂದರೆ ಇದು ಬೇರೆ ಬೇರೆ ಇದು ಪಿಲಿಕುಣಿತ ಅಂತ ಹೇಳ್ತಾರೆ ಇದಕ್ಕೆ. ಆಮೇಲೆ ಇಲ್ಲಿ ಇದು ಆಟಿಕಳಂಜ ಕುಣಿತ. ಈ ಆಟಿಕಳಂಜವನ್ನು ಕೂಡ ನಾವು ರೆಕಾರ್ಡ್ ಮಾಡಿಕೊಂಡಿದ್ದೆವು ಇಲ್ಲಿ ರೆಫರೆನ್ಸಿಗೋಸ್ಕರ. ಇಲ್ಲಿ ಇದು ಗುಮ್ಟೆ ಇರೋದು, ಅಲ್ಲಿ ಅದು ಕಂಗೀಲು. ನೀವು ಕಂಗೀಲನ್ನು ನೀವು ಅಲ್ಲಿ ನೋಡಿದ್ದೀರಿ, ಕಂಗೀಲು ಕುಣಿತ. ಅಲ್ಲಿ ನಡುವೆ ಒಂದು ಕಡೆಯಲ್ಲಿ ಕಂಗೀಲು ಕುಣಿತ ಒಂದು ಬಂದು ಹೋಗ್ತದೆ. ಇಲ್ಲಿ ನಾವು ಇನ್ನೊಂದು ದುಡಿಯನ್ನು ಮಾಡಿದ್ದೇವೆ ನೋಡಿ. ಇಲ್ಲಿ ಇದಿದೆಯಲ್ಲ, ಇದು ದುಡಿ. ಈ ದುಡಿ ಇನ್ಸ್ಟ್ರೂಮೆಂಟನ್ನು ನಾವಲ್ಲಿ ಬಳಕೆ ಮಾಡಿದ್ದೇವೆ. ನಿಮ್ಗೆ ಗೊತ್ತಾಗ್ತದ, ತುಂಬ ಕಡೆಯಲ್ಲಿ ಅದು ಬಳಕೆ ಆಗ್ತಾ ಇರ್ತದೆ. ಟ್ರೋಯಿಂಟೋಕ್ ಅಂತ ಅದರ ವಾದನ ಬರ್ತದೆ. ಪುತ್ತು ನಮ್ಮ ಬೆಳ್ತಂಗಡಿಯ ನಾರಾಯಣ ಮತ್ತು ಅವರಿಂದ ನಾವು ರೆಕಾರ್ಡ್ ಮಾಡಿಸಿರೋದು. ಸೊ ದುಡಿ ಅಂತ ಅದಕ್ಕೆ ಹೇಳ್ತಾರೆ. ಅದನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಉಳಿದ ಇದಕ್ಕೆ ಈ ಥರದ ಮುಖ ಇರುವಂಥ ಹುಲಿ ಕುಣಿತ ಇದು ಎಷ್ಟು ವರ್ಷ ಹಳೆಯದಾಗಿರ್ಬೋದು ಸರ್? ಅಂದ್ರೆ ಈಗ ಹುಲಿಯ ಚಡ್ಡಿಯ ಇದು ಕೂಡ ಬದಲಾವಣೆ ಆಗಿದೆ, ಮೈಯಲ್ಲಿರುವ ರಂಗಿನ ಈ ಕುಣಿತ ಈಗಲೂ ಇದೆ. ಇದಕ್ಕೆಂತ ಗೊತ್ತಾ, ಇದು ಪಿಲಿಪಂಜಿ ಕುಣಿತ ಏನೋ ಹೇಳ್ತಾರೆ ಅದಕ್ಕೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಪಿಲಿಪಂಜಿ ಕುಣಿತ ಏನೋ ಹೇಳ್ತಾರೆ ಅದಕ್ಕೆ. ನೋಡಿ, ಇದು ಹಂದಿ, ಇದು ಹುಲಿ. ಈ ಹಂದಿಯನ್ನು ಹಿಡಿಲಿಕ್ಕೆ ಇದು ಬರ್ತಾ ಇದೆ, ಯಾವುದು ಹುಲಿ ಬರ್ತಾ ಇದೆ.
ಆ ಒಂದು ಶೈಲಿಯ ಕುಣಿತ. ಮತ್ತು ಇಲ್ಲಿ ಹಾಡಿದೆ, ಈ ಹಾಡಿನಲ್ಲಿ ಈ ರೀತಿಯ ದುಡಿ ಬಳಕೆ ಆಗ್ತದೆ. ಈ ಹಾಡಿನಲ್ಲಿ ದುಡಿ ಬಳಕೆ ಆಗ್ತದೆ, ಅದಕ್ಕೊಂದು ಆ ಹಾಡಿನ ಮೂಲಕ ಇದಾಗ್ತದೆ. ಹುಲಿವೇಷ ಮತ್ತು ಬೇರೆ, ಇದು ಹುಲಿವೇಷದ ಅಲ್ಲ, ಇದು ಹುಲಿವೇಷ ಅಲ್ಲ, ಇದು ಬೇರೆ ಒಂದು ಕುಣಿತ. ಈಗಲೂ ಒಂದು ಸಮುದಾಯದಲ್ಲಿ ಅಸ್ತಿತ್ವದಲ್ಲಿ ಇರುವಂಥ, ಬಹುಶಃ ಬುಗೇರ ಸಮುದಾಯ ಅಂತ ಅನಿಸ್ತದೆ ನನಗೆ, ಆ ಸಮುದಾಯದಲ್ಲಿ ಅಸ್ತಿತ್ವದಲ್ಲಿರುವಂಥ ಒಂದು ಕುಣಿತ ಇದು. ಈಗ ಹೌದು, ಈಗ ನಶಿಸಿ ಹೋಗಿದೆ. ಯುವ ಜನರಿಂದ ಅದನ್ನು ಮಾಡಿಸಬೇಕು. ಪಿಲಿಪಂಜಿ ಕುಣಿತ, ಈಗ ಅದು ಆಟಿಕಳಂಜ, ಗುಮಟೆ. ಫ್ರಂಟ್ ಸೈಡಿಂದ ನೋಡಿದಂಥ ಒಂದು ವ್ಯೂ ಇದು ಇದರಲ್ಲಿ ಬ್ಯಾಕ್ ಸೈಡಲ್ಲಿ ಇಟ್ಟಿದ್ದಾರೆ ನೋಡಿ. ಎಸ್, ಗುತ್ತಿನ ಮನೆ ಇದೆ. ಅದೇ ನಾವು ಫ್ರಂಟ್ ಸೈಡಲ್ಲಿ ನೋಡಿದಂಥ ಗುತ್ತಿನ ಮನೆ, ಇದನ್ನು ಇದಕ್ಕೆ ಒಂದು ಪೂರಕವಾಗಿ ಇಟ್ಬಿಟ್ಟಿದ್ದಾರೆ. ಇನ್ನೊಂದು ಭಾಳ ಸ್ಪೆಷಲ್ ಇದೆ. ನಾವು ಇಲ್ಲಿ ಕಾಂತಾರಕ್ಕಾಗಿ ಈ ಒಂದು ಗುತ್ತಿನ ಮನೆ ಬಳಕೆ ಆದದ್ರಿಂದ ಈ ಗುತ್ತಿನ ಮನೆಯ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೋದಾಗಿದೆ. ಯಾಕಂದರೆ ಗುತ್ತಿನ ಮನೆ ಒಂದು ಪ್ರವಾಸಿಗರಂತೆ ಇರೋದು ಬಹಳ ವಿರಳ, ಎಲ್ಲೂ ಇಲ್ಲ. ಹಾಗಾಗಿ ಗುತ್ತಿನ ಮನೆಯ ಪರಿಕಲ್ಪನೆಯಲ್ಲಿ ಮಾಡಿರೋದರಿಂದ ನೋಡಿ, ಇದು ಇಲ್ಲಿ ಯಕ್ಷಗಾನದ ಮಾಸ್ಕ್ಗಳನ್ನೆಲ್ಲ, ಯಕ್ಷಗಾನದ ವೇಷಗಳು, ತಡಪೆ ವೇಷ, ದೊಡ್ಡ ವೇಷ, ಹೌದು, ಇದು ಪಗಡಿ, ಅದು ತಡಪೆ, ಇದು ಪಗಡಿ, ಸ್ತ್ರೀ ವೇಷ, ಅದು ದೇವೇಂದ್ರನ ವೇಷ, ಅಂದರೆ ರಾಜವೇಷ ಅಂತ ಹೇಳ್ತೇವೆ ಅದಕ್ಕೆ. ಸೊ ಇನ್ನೂ ಸ್ವಲ್ಪ ಸ್ವಾರಸ್ಯ ಆಗಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಒಂದು ಸ್ಪೆಷಲ್ ಮಾಡಲಾಗಿದೆ. ಲೈಟ್ ಆಫ್ ಆಗಬೇಕು. ಹಿಂದಿನ ಕಾಲದಲ್ಲಿ ಕರೆಂಟ್ ಇರಲಿಲ್ಲ, ಲೈಟ್ ಇರಲಿಲ್ಲ, ಗ್ಯಾಸ್ ಲೈಟ್ಗಳನ್ನು ಬಳಕೆ ಮಾಡಬೇಕಾಗಿತ್ತು. ಅದನ್ನು ಕಾಣ್ತಾ ಇದ್ದೇವೆ. ಮತ್ತು ವೇಷಗಳು ನೋಡಿ, ಯಾವ್ಯಾವ ವೇಷಗಳು, ಬಡಗು ಮತ್ತು ತೆಂಕು ಎರಡೂ ತಿಟ್ಟಿನ ವೇಷಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಒಂದು ಚೆಂಡೆಯವರು ಕೂಡ ಇದ್ದಾರೆ. ಇನ್ನೊಂದು ಭಾಳ ಸ್ವಾರಸ್ಯ, ಅದು ಆ ದೃಶ್ಯ ಇಲ್ಲಿ ಬಂದಿದೆ ಇಲ್ವಂತ ಗೊತ್ತಿಲ್ಲ. ಈ ಗುತ್ತು ಮನೆಯಲ್ಲಿ ಅಡುಗೆ ಕೋಣೆ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಅಡುಗೆ ಕೋಣೆ ಹೇಗಿರ್ತದೆ ಅಂತ ಅನ್ನುವಂಥದ್ದು. ಸೊ ಅಡುಗೆ ಕೋಣೆಗೆ ಹೋಗೋಣ. ಅಡುಗೆ ಕೋಣೆ ಹೇಗಿದೆಯಾ ಅದೇ ರೀತಿಯಲ್ಲಿ ಒಂದು ಗುತ್ತಿನ ಮನೆಯಲ್ಲಿ ಅಡುಗೆ ಮನೆ. ಇದು ಅಡುಗೆ ಮನೆ, ರಾಜನ ಮನೆಯ ಅಡುಗೆ ಮನೆ. ಇಲ್ಲಿ ಬೆಂಕಿ ಉರಿತಾ ಇದೆ. ಅಲ್ಲಿ ನೋಡಿ, ಹಿಂದಿನ ಕಾಲದ ಈ ಮಣ್ಣಿನ ಪಾತ್ರೆಗಳು, ಆಮೇಲೆ ಕಂಚು, ತಾಮ್ರದ ಪಾತ್ರೆಗಳೆಲ್ಲ ನಾವು ನೋಡ್ತಾ ಇದ್ದೇವೆ. ಇನ್ನು ಅಟ್ಟ ಒಮ್ಮೆ ನೋಡಿ, ಅಟ್ಟದಲ್ಲಿ ಅಕ್ಕಿ ಮುಡಿಗಳಿವೆ. ಅಕ್ಕಿ ಮುಡಿಗಳನ್ನೆಲ್ಲ ಇಟ್ಟಿದ್ದಾರೆ. ಯಾವ ರೀತಿಯಲ್ಲಿ ಈ ಮಳೆಗಾಲದ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಲ್ಲ, ಆಟಿ ತಿಂಗಳು ಅಂತ ಹೇಳಿದರೆ ಒಂದು ತಿಂಗಳು ಹೊರಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಎಲ್ಲವನ್ನು ಇಡಬೇಕು, ಶೇಖರಣೆ ಮಾಡಿ ಇಡುದು, ಎಲ್ಲ ಉಂಟು ಶೇಖರಣೆ. ಇದು ಕೂಡ ನೋಡ್ಲಿಕ್ಕೆ ಬಾಳೆ ಅಪರೂಪ ಸರ್. ನೀರುಳ್ಳಿ ಗೊಂಚಲು, ಬೆಳ್ಳುಳ್ಳಿ ಗೊಂಚಲು, ಆಮೇಲೆ ನೀವು ಇದ್ರದ್ದೊಂದು ಹೇಳ್ಬಹುದು ಅಂತ ಸರ್, ಭರಣಿ. ಹೌದು, ಉಪ್ಪಿನಕಾಯಿ ಮತ್ತೆ ಇನ್ನಿತರ ಇದನ್ನು ಕೂಡ ಭರಣಿಯಲ್ಲಿ ಉಪ್ಪಡು ಪಚ್ಚಿಲು ಎಲ್ಲವನ್ನು ಕೂಡ ಅದರಲ್ಲಿ ಇಡ್ತಾರೆ. ಒಟ್ಟು ಮಳೆಗಾಲದ ಸಂದರ್ಭದಲ್ಲಿ ಹೊರಗೆ ಹೋಗಲಿಕ್ಕೆ ಸಾಧ್ಯ ಅನ್ನೋ ಪರಿಸ್ಥಿತಿಯಲ್ಲಿ ಎಲ್ಲವನ್ನು ಕೂಡ ಮೊದಲೇ ಶೇಖರಣೆ. ಇಲ್ಲಿ ಒಂದು ಇದನ್ನು ದೃಶ್ಯ ಶೂಟ್ ಆಗಿದೆ. ಅಲ್ಲಿ ಒಂದು ಯಾವುದೋ ಒಂದು ಪದಾರ್ಥವನ್ನು ಮಾಡಿ ಒಂದು ಬಳಸುವಂಥ ಒಂದು ಇದಿದೆ, ದೃಶ್ಯ ಇದೆ. ಆ ದೃಶ್ಯವನ್ನು ಇಲ್ಲಿ ಇದರೊಳಗಡೆ ಚಿತ್ರೀಕರಣ ಮಾಡಲಾಗಿದೆ. ಈ ಒಂದು ಕಾನ್ಸೆಪ್ಟ್ ಕೂಡ ಈಗ ಮಾಯವಾಗಿದೆ ಅಂತ ಇದು ಮಾಯ ಆಗಿದೆ. ಭಾಳ ಅಂದರೆ ಆರ್ಟಿಸ್ಟ್ ನಾನು ಹೇಳಿದಲ್ಲ, ಅವ್ರು ಶಶಿಧರ ಹಡಪ್ಪ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಒಂದು ರೀತಿಯಲ್ಲಿ, ಯಾವ ರೀತಿಯಲ್ಲಿ ಗ್ರಾಮೀಣ ಭಾಗದ ಮನೆಗಳಲ್ಲಿ ಈ ರೀತಿಯ ತರಕಾರಿಗಳನ್ನೆಲ್ಲ ಇಡ್ತಾರೆ ಮತ್ತು ಯಾಕೆ ಇಡ್ತಾರೆ ಅನ್ನೋದು ಕೂಡ ಭಾಳ ವಿಶೇಷ. ಕೆಳಗೆ ಇಡಲಿಕ್ಕೆ ಆಗೋದಿಲ್ಲ, ಅದನ್ನು ಈ ರೀತಿಯಾಗಿ ಇಟ್ಟರೆ ಮಾತ್ರ ಹೆಚ್ಚು ಸಮಯ ಬಾಳಿಕೆಗೆ ಬರ್ತದೆ ಅಂತ ಅನ್ನೋದು. ಸರ್, ಒಂದು ಕಂಬದ ವಿಷಯ ನೀವು ಆಗ ಏನೊಂದು ಹೇಳಿದ್ರಿ. ಈ ಕಂಬವನ್ನು ಈಗ ಇಲ್ಲಿ ಮುಚ್ಚಲಾಗಿದೆ. ಇದಂತೆ ತೆಗಿತಾರೆ, ಅಂದರೆ ಶೂಟಿಂಗ್ ಸಂದರ್ಭದಲ್ಲಿ ತೆಗೆಯಲಾಗಿತ್ತು. ಒಂದು ಏನಂದರೆ, ಮೂಲ ಏನು ತೇಗ ಬೀಟಿ ಅದು ಅಲ್ಲ ಇದು. ಯಾಕಂದರೆ ಈ ಒಂದು ಪರಿಕಲ್ಪನೆ, ಯಾಕಂದರೆ ಅದೆಲ್ಲ ಹಾಕಿದರೆ ಕೋಟಿಗಟ್ಟಲೆ ಬೇಕು, ಈಗ ಸಾಧ್ಯವೇ ಇಲ್ಲ. ಹಾಗಾಗಿ ಇದನ್ನು ಸಂರಕ್ಷಣೆ ಮಾಡಬೇಕು ಅಂತ ಹಾಕಿದ್ದಾರೆ. ಇದು ನೋಡಿ, ಸಣ್ಣ ಸಣ್ಣ ಕಂಬಗಳು, ಅಲ್ಲಿ ಕೆತ್ತನೆ ಕಂಬಗಳನ್ನು ನೋಡಿದರೆ ಬೇರೆ ಬೇರೆ ಮೇನ್ ಪಿಲ್ಲರ್ ಕಂಬಗಳು, ಇದು ಸಣ್ಣ ಸಣ್ಣ ಕಂಬಗಳು. ಗೋಪಾಲ್ ಕೃಷ್ಣ ಆಚಾರ್ಯ ಮತ್ತು ಅವರ ಬಳಗ ಇದನ್ನು 14 ವರ್ಷದ ಹಿಂದೆ ನಿರ್ಮಾಣ ಮಾಡಿರೋದು. ಇಲ್ಲಿ ದೈವಗಳು, ಬೇರೆ ಬೇರೆ ದೈವಗಳು, ಪಂಜುರ್ಲಿ ದೈವದ ಮೂರ್ತಿ ಇದೆ. ಅದು ಒಂದು ಸಂದರ್ಭದಲ್ಲಿ ಪಂಜುರ್ಲಿ ಮೂಗ ಇಡ್ತದೆ ಅಣಿ ಕಟ್ಟಿದ ನಂತರ, ಆ ಸಂದರ್ಭದ ಒಂದು ಚಿತ್ರ. ನೀವು ಕಾಂತಾರ ಸಿನಿಮಾದಲ್ಲಿ
ಅಂದರೆ ಈಗಿನ ದೈವ ಕೊನೆಯಲ್ಲಿ ಶಿವ ಕೊನೆಗೆ ದೈವ ಕಟ್ತಾನಲ್ಲ, ಅದು ಆ ದೈವ ಇದಾಗಿರ್ತದೆ. ಅಂದರೆ ಈಗಿನ ಅದಕ್ಕಿಂತ ಹಳೆ 70, 80, 60 ದಶಕದ ಹಿಂದೆ ಈ ರೀತಿಯಾಗಿ ಆ ಒಂದು ಆಕೃತಿ ಬರ್ತದಲ್ಲ, ಅದು ಇರಲಿಲ್ಲ. ಕೇವಲ ಅಣಿ ಮಾತ್ರ ಇರ್ತಾಯಿತ್ತು, ಸಿಂಪಲ್ ಆಗಿತ್ತು ಅದು. ಈ ಅರಸು ಮಂಜುಷ್ನಾರ್ ದೈವದ ಒಂದು ಆಕೃತಿಯನ್ನು ಮಾಡಲಾಗಿರೋದು. ಅಣಿ ಈಗ ಆ್ಯಕ್ಚುಲಿ ಅಲ್ಲಿ ಅಷ್ಟು ಇದೆ, ಅದಕ್ಕಿಂತಲೂ ಎತ್ತರದಲ್ಲಿ ಇರ್ತದೆ ಇನ್ನು ಅಣಿಗಳು. ಅಂದರೆ ಈ ಅಣಿಗಳ ರೂಪ ಇದೆಯಲ್ಲ, ಅದು ಎಷ್ಟೆಷ್ಟೋ ಹೈಟ್ಗಳನ್ನು ಮಾಡಿರ್ತಾರೆ. ಅಂಥ ಒಂದು ಅದನ್ನು ಅಣಿಗಳನ್ನು ಮತ್ತು ಜಕ್ಕೆಲಣಿ ಮತ್ತು ಈ ಹಿಂದಿನ ಅಣಿ ಎರಡನ್ನೂ ಅದನ್ನು ಕಟ್ಟಿಕೊಂಡು ಕುಣಿಯುವಂಥ ಒಂದು ಶಕ್ತಿಯನ್ನು ಕೂಡ ಆತ ಹೊಂದಿರಬೇಕು. ಅದು ಭಾಳ ಭಾರ ಇರ್ಬೋದು, ತುಂಬ ಭಾರ ಇರ್ತದೆ, ತುಂಬ ಭಾರ ಇರ್ತದೆ. ಈ ಗುತ್ತಿನ ಮನೆಯಲ್ಲಿ ಯಜಮಾನನ ಕೋಣೆ ಇದೇ ಒಂದು ಭಾಗದಲ್ಲಿ ಇರ್ತದೆ. ಸೊ ಇದೇ ಅಂದರೆ ಗುತ್ತಿನ ಮನೆ ಯಜಮಾನನ ಈ ಕೋಣೆಯನ್ನೇ ಕಾಂತಾರ ಸಿನಿಮಾದಲ್ಲಿ ರಾಜನ ಕೋಣೆಯಾಗಿ ಕೂಡ ಬಳಕೆ ಮಾಡಿರೋದು. ನೋಡಿ, ಅವನಿಗೆ ನಿದ್ದೆ ಇಲ್ಲ, ನೆಮ್ಮದಿ ಇಲ್ಲ ಅಂತ ಅನ್ನೋ ದೃಶ್ಯ ಇದೆಯಲ್ಲ, ಅವ ಇಲ್ಲೇ ಮಲಗಿರ್ತಾನೆ. ಆ ಒಂದು ಮಂಚ ಮತ್ತು ಇಲ್ಲೇ ರಾಜ ಮಲಗಿರುವಂಥ ಒಂದು ಏನು ಜಾಗ ಕೂಡ ಈ ಪ್ಲೇಸ್ ಇದಾಗಿದೆ ಅಂತ ಅನ್ನುವಂಥದ್ದು. ಇದು ಒಂದಾಯ್ತಲ್ಲ. ಇನ್ನೊಂದು ಇದು ನೋಡಿ, ನಮ್ಮ ಹಳೇ ಕಾಲದ ತೊಟ್ಟಿಲು. ಈ ತೊಟ್ಟಿಲನ್ನು ಕೂಡ ನೀವು ಕಾಂತಾರ ಸಿನಿಮಾದಲ್ಲಿ ನೋಡಿರ್ತೀರಿ. ಅಲ್ಲಿ ತೊಟ್ಟಿಲು ಮಗುವನ್ನು ಹಾಕಿ ಒಂದು ಸಂಭ್ರಮ ಇದೆ. ಆ ಸಂಭ್ರಮದಲ್ಲಿ ಈ ತೊಟ್ಟಿಲನ್ನು ಬಳಕೆ ಮಾಡಲಾಗಿದೆ. ಈ ಹಳೆಯ ಕಾಲದ ತೊಟ್ಟಿಲುಗಳು ಹೀಗಿರ್ತದೆ. ಈಗಿನ ಕಾಲದ ತೊಟ್ಟಿಗಳು ಬೇರೆ ಬೇರೆ ರೂಪಗಳನ್ನು ಪಡೆದುಕೊಂಡಿದೆ. ಆಗಿನ ಕಾಲದ ಮರಗಳನ್ನು ತುಂಬ ಈಗ ಬೆಲೆ ಬಾಳುವ ಮರಗಳು ಅವೆಲ್ಲ. ಆಗಿನ ಕಾಲದಲ್ಲಿ ಈ ರೀತಿಯಾಗಿ ತೊಟ್ಟಿಲು ಮಾಡ್ತಾ ಇದ್ದರು ಅಂತನ್ನುವಂಥದ್ದು. ಒಂದು ಹಳೆಯ ಕಾಲದ ತೊಟ್ಟಿಲನ್ನು ಮಾದರಿಯಾಗಿ ಇಟ್ಟುಕೊಂಡು ಪಿಲಿಕುಳ ನಿಸರ್ಗ ಧಾಮದಲ್ಲಿ ಇದನ್ನು ನಿರ್ಮಾಣ ಮಾಡಿದರು. ಭಾಳ ಆರ್ಟಿಸ್ಟಿಕ್ ಆಗಿ ಮಾಡಿದ್ದಾರೆ. ಸೊ ಕಾಂತಾರದ ರಾಜನ ಅರಮನೆಯ ತೊಟ್ಟಿಲು. ಅಂದಾಜು ಎಷ್ಟು ವರ್ಷ ತನಕ ಈ ಥರದ ತೊಟ್ಟಿಲು ಇದು ಮಾಡ್ತಾ ಇದ್ರು ಸರ್? ಅಂದರೆ ಆಮೇಲೆ ಈಗ ಹೊಸತನದ ಬಂದಿದೆ. ನನಗೆ ಅನಿಸ್ತದೆ ಬಹುಶಃ ಒಂದು 30-40 ವರ್ಷದಿಂದ ಈಚೆಗೆ ಬದಲಾವಣೆ ಆಗಿದೆ. ಅದಕ್ಕಿಂತ ಹಿಂದಿನ ತೊಟ್ಟಿಲುಗಳು ಈ ರೀತಿಯಾಗಿ ಇದ್ದಿರ್ಬೋದು ಏನೋ. ಮರ ಸಿಗೋದು ಕಷ್ಟ ಆಯಿತು. DRF ಎಲ್ಲ ಅವನೊಂದು ಸೊಪ್ಪು ತರಲಿಕ್ಕೂ ಬಿಡುವುದಿಲ್ಲ. ಅಂಥದ್ರಲ್ಲಿ ತೊಟ್ಟಿಲು ಮಾಡಲಿಕ್ಕೆ ನಾವು ಮರ ತರ್ತೇವೆ ಎಂದು ಬಿಡ್ತಾರ. ಹಾಗಾಗಿ ಕಬ್ಬಿಣದ ತೊಟ್ಟಿಲುಗಳನ್ನೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಜನ. ಬನ್ನಿ, ಈ ಒಂದು ಪರ್ಫೆಕ್ಷನ್ ಅನ್ನೋ ಒಂದು ವಿಚಾರದಲ್ಲಿ ರಿಷಬ್ ಶೆಟ್ಟಿ ಅವ್ರನ್ನ ವಿಶೇಷವಾಗಿ ಹೊಗಳ್ಬೇಕಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಗುತ್ತು ಮನೆ ಕಾನ್ಸೆಪ್ಟನ್ನು ಅವರಿಗೆ ಸೆಟ್ ಹಾಕಿ ಎಲ್ಲಿ ಬೇಕಾದರೆ ತಯಾರು ಮಾಡ್ಬೋದಿತ್ತು. ಯಾಕಂತ ಹೇಳಿದ್ರೆ ಕಾಂತಾರದ ಆ ಕಾಡು ಬೆಟ್ಟು ಅನ್ನೋ ಒಂದು ಜಾಗನ ಅವರು ಸೆಟ್ ಹಾಕಿ ತಯಾರು ಮಾಡಿದರು. ಆದರೆ ಅವರು ಪರ್ಫೆಕ್ಷನ್ಗೆ ತುಂಬ ಬೆಲೆ ಕೊಡ್ತಾರಂತ ನನಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು. ಯಾಕಂತ ಹೇಳಿದ್ರೆ ಒರಿಜಿನಲ್ ಆಗಿ ಗುತ್ತು ಮನೆ ಎಲ್ಲಿದೆ ಅದೇ ಜಾಗಕ್ಕೆ ಬಂದು ರಾಜನ ಶಾಟ್ಗಳನ್ನು ತೆಗೆದಿರುವಂಥದ್ದು ಒಂದು ಎಪ್ರಿಷಿಯೇಟ್ ಮಾಡ್ಬೋದು ಅಂತ. ಅಂದರೆ ನನಗೂ ಕೂಡ ಈಗ ನಾನು ಮಂಗಳೂರಿನವನೇ ಆಗಿ ನನಗೆ ಇಲ್ಲಿ ಚಿತ್ರೀಕರಣ ಮಾಡಿರ್ಬೋದು ಅಂತ ಅನ್ನೊಂದು ಐಡಿಯಾನೇ ಬಂದಿಲ್ಲ. ನಾನೆಲ್ಲೋ ಅವರ ಊರಲ್ಲಿ ಕುಂದಾಪುರದಲ್ಲಿ ಎಲ್ಲೋ ಶೂಟಿಂಗ್ ಆಗಿದೆ ಅಂತ. ಅಂದರೆ ಇಲ್ಲಿ ಬಂದಾಗ ಒಂದು ಸ್ವಲ್ಪ ನನಗೂ ಕೂಡ ಆಶ್ಚರ್ಯ ಆಯಿತು. ಗುತ್ತು ಮನೆಯ ಎಲ್ಲೂ ಕೂಡ ಗೊತ್ತೇ ಆಗಲ್ವಲ್ಲಪ್ಪ, ಅಂದರೆ ಆ ಥರ ತೋರಿಸಿದ್ದಾರೆ ಅಂತ. ಗುತ್ತು ಮನೆಯಲ್ಲಿ ಅಟ್ಟ ಅಂತ ಇರ್ತದೆ. ಇಲ್ಲಿ ಇದು ಅರಮನೆ ರೀತಿಯಲ್ಲಿ ಆಗಿರೋದನ್ನು ಇದು ಮಹಡಿ ಅಂತಲೂ ಹೇಳ್ಬೋದು, ಮೊದಲ ಅಂತಸ್ತಿನ ಮಹಡಿ ಅಂತ ಹೇಳ್ಬೋದು. ಈ ಯಾವ ರೀತಿ ಹಳೆಯ ಕಾಲದ ಮನೆಗಳಲ್ಲಿ ಈ ಮರದ ಮೆಟ್ಟಲುಗಳಿರ್ತದೆ ಅದನ್ನೇ ಇಲ್ಲಿ ಮಾಡಿದ್ದಾರೆ. ಅಂದರೆ ಅದೇ ರೀತಿಯಲ್ಲಿ ಮಾಡಿದ್ದಾರೆ, ಸಿಮೆಂಟು ಇಲ್ಲ ಇದರಲ್ಲಿ. ಇಲ್ಲಿ ಈಗ ನಾವು ಕಾಂತಾರ ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಯಾವುದು ಕೂಡ ಶೂಟ್ ಆಗಲಿಲ್ಲ. ಆದರೆ ನಾನು ತೋರಿಸ್ಲಿಕ್ಕೆ ಹೊರಟಿರೋದು ಏನು ವಿಶೇಷ ಅಂತ ಅಂದರೆ, ಈ ಬಾಗಿಲುಗಳನ್ನು ಹೀಗೆ ತೆರೆದರೆ ಇದರಿಂದ ನಾವು ಹೊರಗೆ ಬರಬೇಕು. ಹೊರಗೆ ಬಂದಾಗ ಇಲ್ಲೊಂದು ದೃಶ್ಯವನ್ನು ನಾವು ನೋಡ್ತೇವೆ. ಈ ದೃಶ್ಯವನ್ನು ನೀವು ನೋಡಿದ್ದೀರಾ? ಏನಾದರೂ ಗೊತ್ತಾಗ್ತಾ ಇದೆಯಾ? ನಾನು ಆಗಲೇ ಮೊದಲಿಗೆ ನಿಮಗೆ ನಾನು ಹೇಳಿದೆ, ಹೌದು, ಮೇಲಿಂದ ರಾಜ ನಿಂತಿರ್ತಾನೆ ಮತ್ತು ರಾಣಿ ಮತ್ತು ಕುಡಿದವ್ರು ನಿಂತಿರ್ತಾರೆ. ಅದು ಇಲ್ಲಿ ಈ ಭಾಗದಲ್ಲಿ ಶೂಟ್ ಆಗಿರೋದು. ಡ್ರೋನ್ ಶಾಟ್ಸ್ ಇತ್ತು, ಜೊತೆಗೆ ಕೆಳಗಿನಿಂದ ಕೂಡ ಶೂಟ್ ಆಗಿತ್ತು. ಇಲ್ಲಿ ನಿಂತಿರ್ತಾರೆ. ಈಗ ರಾಜ ಇಲ್ಲಿ ನಿಂತರೆ ಬಹುಶಃ ಈಗ ಊರಿನ ಇವರು ರಾಜನನ್ನ ದೂರದಿಂದ ಮಾತಾಡಿಸ್ಬೇಕು ಅಂತ ಹೇಳಿದ್ರೆ ನನ್ನ ಪ್ರಕಾರ ಇಲ್ಲಿ ಮುಂದೆ ಇಲ್ಲಿ ನಿಂತು ಮಾತಾಡಿಸಿದ್ರೆ ಈ ರಾಜಕೀಯ ಸಮಾರಂಭಗಳಾಗ್ತವಲ್ಲ, ದೊಡ್ಡ ದೊಡ್ಡ ಸಹಸ್ರ ಮಂದಿ ಸೇರ್ತಾರೆ. ಅದೇ ರೀತಿ ರಾಜನ ಒಂದು ಸಹಸ್ರ ಜನ ಸೇರುವ ಸಮಾರಂಭ ಕೂಡ ಆಗುವಂಥ ಒಂದು ರೀತಿಯಲ್ಲಿ ಕೂಡ ಇರ್ಬೋದು. ಸೊ ಹಾಗೂ ನಾವು ತೆಗೆದುಕೊಳ್ಬೋದು. ಸೊ ಒಟ್ಟಾರೆಯಾಗಿ ಒಂದು ಅರಮನೆಯ ಪರಿಕಲ್ಪನೆಯನ್ನು ಈ ಗುತ್ತು ಮನೆ ಕೊಟ್ಟಿದೆ ಅಂದರೆ ತಪ್ಪಾಗಲಾರ್ದು ಅಲ್ವಾ? ಮತ್ತು ನಮಗೆ ಥಿಯೇಟ್ರ್ನಲ್ಲಿ ಕಾಂತಾರ ನೋಡುವಾಗ ಒಂದು ಆಶ್ಚರ್ಯ ಕಾದಿತ್ತು.
ನಿಜವಾಗಿ ರಿಷಬ್ ಶೆಟ್ಟರ್ ಹೆಂಡತಿಯವರೇ ರಾಣಿಯ ಪಾತ್ರ ಮಾಡಿದ್ದು. ಅದೊಂದು ಅವರ ಸ್ಪೆಷಲ್. ಸ್ವಂತ ಮಗನೇ ಮೊದಲ ಸಲ ಸ್ಕ್ರೀನ್ ನಲ್ಲಿ ಬಂದ್ರು. ಪ್ರಗತಿ ರಿಷಬ್ ಶೆಟ್ಟಿ ಅವರು ಬಹಳ ಮುಖ್ಯವಾಗಿ ಇಡೀ ಒಂದು ಸಿನಿಮಾದ ಕಾಸ್ಟ್ಯೂಮ್ಸನ್ನು ಡಿಸೈನ್ ಮಾಡಿದವರು ಕೂಡ ಅವರೇ. ಮತ್ತೆ ಮೈನ್ ಹೈಲೈಟ್ ಸಿನಿಮಾದಲ್ಲಿ. ಹೈಲೈಟ್ ಹೌದು, ಸಿನಿಮಾದಲ್ಲಿ ಎಲ್ಲರೂ ತುಂಬಾ ಡೀಟೇಲಿಂಗ್ ಆಗಿ ಹೋಗಿದ್ದಾರೆ. ಭಾಳ ಡೀಟೇಲಿಂಗ್, ಹಳ್ಳಿಯವ್ರದ್ದಾಗಲಿ ರಾಜನದಾಗಲಿ ಎಲ್ಲವೂ ಕೂಡ ಡೀಟೇಲಿಂಗ್ ಇತ್ತು. ಸೊ ಅವರು ಈ ಸಿನಿಮಾದಲ್ಲಿ ಪಾತ್ರ ಮಾಡಲಿಕ್ಕೆ ಅವಕಾಶ ಆಗಿರೋದು ಇದರಲ್ಲಿ ಒಂದು. ಮತ್ತು ಇಬ್ಬರು ಮಕ್ಕಳು ಕೂಡ ಬಂದಿರೋದು. ಈ ಅರಮನೆಯಲ್ಲಿ ತೊಟ್ಟಿಲು ಹಾಕೋದು, ಇದೇ ಜಾಗದಲ್ಲಿ ಬಹುಶಃ ನಿಂತು ಇಲ್ಲಿ ಒಂದು ಶಾಟ್ ಇದೆ, ಇಲ್ಲೊಂದು ಕೂಡ ಶಾಟ್ ಇದೆ. ಸೊ ಅಂಥ ಒಂದು ದೃಶ್ಯ, ಅಂಥ ಒಂದು ವಿಶೇಷ. ಸರಿಗೆ ಏನಾದರೂ ನೆನಪಿದೆಯಾ ತಮ್ಮ ಮೊದಲನೇ ತಲೆಮಾರಿನಲ್ಲಿ ಇಂಥ ಗುತ್ತು ಮನೆಗಳು ತಮ್ಮ ಫ್ಯಾಮಿಲಿಯಲ್ಲಿ ಇದ್ದದ್ದು? ಅಜ್ಜಿ ಮನೆ ಅತ್ತಾವರದಲ್ಲಿರೋದು ಅದು ಗುತ್ತು ಮನೆ, ಅಲ್ಲಿ ಈಗಲೂ ಇದೆ. ಆ ಗುತ್ತು ಮನೆ ಈಗಲೂ ಇದೆ. ಅಲ್ಲಿ ನಮ್ಮ ಕುಟುಂಬದ ದೈವ ದೇವರುಗಳು ಕೂಡ ಇದ್ದಾರೆ. ಸುತ್ತ ಅದು ಮಿತ್ತಮುಗಿರೆ ಅನ್ನುವಂಥ ಜಾಗ, ಸುತ್ತ ಫುಲ್ಲು ಗದ್ದೆಗಳಿದ್ದದ್ದು ಅಲ್ಲಿ. ಈಗೆಲ್ಲ ಟ್ಯಾರೆಸ್ ಮನೆಗಳೆಲ್ಲ ಎದ್ದಿದ್ದಾವೆ, ಕಾಂಕ್ರೀಟ್ ಕಾಡಾಗಿದೆ. ಆದರೆ ನಮ್ಮ ಅಜ್ಜಿ ಮನೆ ಮಾತ್ರ ಒಂದು ಹಾಗೆ ಇದೆ. ಆದರೆ ಇಷ್ಟು ದೊಡ್ಡ ಮನೆ ಅಲ್ಲ, ಅದು ಒಂದು ಗುತ್ತು ಮನೆ, ಹಂಚಿನ ಮನೆ ಅಷ್ಟೇ. ಅಟ್ಟ ಇದೆ, ಚಾವಡಿ ಇದೆ, ಗಿಡ್ಪಿಲ್ ಅಂತ ಏನೇನು ಇದೆ ಅದೆಲ್ಲವೂ ಕೂಡ ಅಲ್ಲಿ ಇದೆ. ಮಂಗಳೂರು ನಗರದ ಒಳಗಡೆ ಅಂಥ ಮನೆಗಳೆಲ್ಲ ಸಿಗೋದು ಬಹಳ ಕಡಿಮೆ. ಅಂಥದ್ರಲ್ಲಿ ನಮ್ಮ ಮನೆಗಿಂತಲೂ ಇನ್ನೂ ಉಳಿಸಿಕೊಂಡದ್ದು ಗ್ರೇಟ್. ಹಾಗೇನೆ ಇಲ್ಲಿ ಈಗ ರಾಜ ನಿಂತ್ರೆ ಒಂದು ಸಲಕ್ಕೆ ಅವನಿಗೆ ಇರುವ ಜಾಗಗಳು, ಎಷ್ಟು ತೆಂಗಿನ ಮರ ಇದೆ, ಅದೆಷ್ಟು ಫಲವತ್ತಾಗಿದೆ ಅಂತ ಇಲ್ಲಿ ಒಂದು ಸಲ ನೋಡಿದ್ರೇನೆ ರಾಜನಿಗೆ ಗೊತ್ತಾಗ್ತದೆ. ಇಡೀ ಊರೇ, ಇಡೀ ಗ್ರಾಮವನ್ನೇ ನೋಡ್ಲಿಕ್ಕೆ ಸಾಧ್ಯ ಆಗುವಂಥ ಒಂದು ವಾತಾವರಣ ಇಲ್ಲಿಂದ. ಸೊ ಇವೆಲ್ಲವೂ ಕೂಡ ಕಾಂತಾರದ ಅರಮನೆಯ ಒಂದಷ್ಟು ಸ್ಪೆಷಾಲಿಟಿಗಳು. ನೀವೆಲ್ಲ ಏನು ನೋಡಿದ್ದೀರಿ ಸಿನಿಮಾದಲ್ಲಿ ಹೇಗೆ ಮೂಡಿ ಬಂದಿದೆ ಕ್ಯಾಮರಾದ ಮೂಲಕ. ಒಂದು ಗುತ್ತಿನ ಮನೆ ಅರಮನೆಯಾಗಿ ಮೂಡಿ ಬಂದಿರೋದು ನಿಜವಾಗಿ. ದೃಶ್ಯವೈಭವಂತೂ ಇಲ್ಲೊಂದು ಭಾಳ ವಿಶೇಷ ನೋಡಿ. ಒಂದು ಗುತ್ತಿನ ಮನೆ ಅಂದರೆ ಹೇಗಿರ್ತದೆ ನೋಡಿ, ಇಷ್ಟು ದೊಡ್ಡ ಒಂದು ಅಂಗಳ ಇರ್ತದೆ, ಇಲ್ಲಿ ತುಳಸಿ ಕಟ್ಟೆ ಎಡಬದಿಯಲ್ಲಿ ಇರ್ತದೆ, ಅದೇ ರೀತಿಯಲ್ಲಿ ಬಾವಿ ಕೂಡ ಇರ್ತದೆ. ಅದು ಹೇಗಿದೆಯೋ ಹಾಗೆ ಬಲಬದಿಯಲ್ಲಿ ತೋಟ ಇದೆ, ಕಂಗು ಮತ್ತು ಅಡಿಕೆಯ ತೋಟಗಳು ಕೂಡ, ಹೌದು, ಬಾಳೆ ತೋಟಗಳು ಕೂಡ ಇರ್ತದೆ. ಭಾಳ ವಿಶೇಷವಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಿಜವಾಗಿಯೂ ಕೂಡ ಆಗಿನ ಒಂದು ಜಿಲ್ಲಾಡಳಿತ ನಿರ್ಮಾಣ ಮಾಡಿರೋದ್ರಿಂದ ನಮಗೆ ಈ ಹಳೆಯ ಕಾಲದ ಗುತ್ತಿನ ಮನೆ ಇದು ಹೀಗಿದೆ ಅಂತ ನೋಡಲಿಕ್ಕೆ ಸಿಕ್ಕಿದೆ. ಬಹುಶಃ ಈಗ ಇದು ನಿರ್ಮಾಣ ಮಾಡೋದಿದ್ರೆ ಕೋಟಿಗಟ್ಟಲೆ ಬೇಕೋ ಏನು. ಅಷ್ಟು ಇದ್ರೂ ಕೂಡ ಇಷ್ಟು ಸಲಕರಣೆಗಳನ್ನು ಮತ್ತೆ ತರಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸಲಕರಣೆಗಳು ಕೂಡ ಇವೆ. ಬಹುಶಃ ಇಲ್ಲಿನ ಅಂದರೆ ನಮ್ಮ ತುಳುನಾಡಿನ ಪರಂಪರೆಯ ಒಂದು ಗುತ್ತಿನ ಮನೆ ಒಂದು ಹೀಗಿದೆ ಅಂತ ಬೇರೆ ಒಂದು ಅಂದರೆ ಹೊರ ಜಿಲ್ಲೆಯವರಿಗೆ, ಹೊರ ರಾಜ್ಯದವರಿಗೂ ಕೂಡ, ಪ್ರವಾಸಿಗರಿಗೆ ಗೊತ್ತಾಗಲಿಕ್ಕೆ ಇದೊಂದು ನಿರ್ಮಿಸಿರೋದ್ರಿಂದ ಎಲ್ರಿಗೂ ಕೂಡ ಒಂದು ಈಗ ಅವಕಾಶ ಆಗ್ತಾಯಿದೆ ನೋಡಲಿಕ್ಕೆ. ಜೊತೆಯಲ್ಲಿ ಕಾಂತಾರ ಸಿನಿಮಾದಲ್ಲಿ ಬಹುಶಃ ಎಲ್ಲರೂ ನೋಡಿದ್ದಾರೆ, ಇದನ್ನು ವಿಶ್ವದಾದ್ಯಂತ ನೋಡಿದ್ದಾರೆ. ಬಹುಶಃ ಇಲ್ಲಿ ಖುದ್ದು ಬಂದು ಇದನ್ನು ಅನುಭವಿಸಬಹುದು, ಗುತ್ತಿನ ಮನೆ ಕಾಂತಾರದಲ್ಲಿ ಹೇಗೆ ಅರಮನೆಯಾಗಿ ಮೂಡಿ ಬಂದಿದೆ ಅಂತ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಹೇಳುವುದೇನಂತ ಹೇಳಿದ್ರೆ, ನಾನು ಆಗಲೇ ನಿಮ್ಮ ಹತ್ರ ಹೇಳಿದೆ, ಈಗ ಬಹುಶಃ ಎಷ್ಟು ಹಣ ಖರ್ಚು ಮಾಡಿದ್ದಾರೆ, 16-20 ಕೋಟಿ ಖರ್ಚು ಮಾಡಿದ್ದಾರೆ ಅಂತ ಹೇಳಿದರೆ, ಇಂಥ ಗುತ್ತು ಮನೆಯನ್ನು ಒಂದು ಫೇಕ್ ಡಮ್ಮಿ ಏನಾದರೂ ಸೆಟ್ಟಿಂಗ್ ಥರ ಮಾಡಿ ಒಂದು ತಯಾರು ಮಾಡ್ಬೋದಿತ್ತು. ಬಟ್ ಹುಡುಕಿ ಅವರೊಂದು ಏನು ಹೇಳ್ತಾರೆ, ಪರ್ಫೆಕ್ಷನ್ ಆಗಿ ಅದು ಬರಬೇಕು, ಅದು ತುಂಬ ರಿಯಲಿಸ್ಟಿಕ್ ಆಗಿ ತೋರಿಸ್ಬೇಕು ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಈ ಒಂದು ಜಾಗನ ಸೆಲೆಕ್ಟ್ ಮಾಡಿ, ಅಂದರೆ ಇದು ಮಂಗಳೂರಿನಾಗೆ ಯಾರಾದರೂ ಬಂದರು ಅಂತ ಹೇಳಿದ್ರೆ ತುಂಬ ದೂರ ಏನಿಲ್ಲ, ಮಂಗಳೂರು ಸಿಟಿಯಿಂದ ಒಂದು 10 ಕಿಲೋಮೀಟರ್ ಟ್ರಾವೆಲ್ ಮಾಡಿದರೆ ನಾವು ವಾಮಂಜೂರು ಅನ್ನೋ ಒಂದು ಪ್ಲೇಸಿಂದ ಪಿಲಿಕುಲಕ್ಕೆ ಆರಾಮ್ಸೆ ಬರ್ಬೋದು. ನಮಗೆ ಆದರೆ ಮಂಗಳೂರಿನವರಿಗೆ ನಾವು ಪ್ರತಿದಿನ ಬರುವಂಥ ಒಂದು ವ್ಯವಸ್ಥೆ ಇದೆ. ಆದರೆ ಹೊರದೇಶದಲ್ಲಿ ಹಾಗೆಯೇ ಬೇರೆ ಬೇರೆ, ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಕೂಡ ಕಾಂತಾರ ಅನ್ನೋದು ಕೇವಲ ಒಂದು ಕನ್ನಡ ಸಿನಿಮಾ ಅಲ್ಲ, ತಮಿಳಿನಲ್ಲಿ ನೋಡಿದ್ದಾರೆ, ಮಲಯಾಳಂನಲ್ಲಿ ನೋಡಿದ್ದಾರೆ, ಹಿಂದಿಯಲ್ಲಿ ನೋಡಿದ್ದಾರೆ. ಹಾಗಾಗಿ ಬೇರೆ ಭಾಷಿಗರು ಕೂಡ ಈ ವಿಡಿಯೋನ ನೋಡಿ ನಾವು ಕಾಂತಾರದ ರಾಜನ ಮನೆಗೆ ಹೋಗಬೇಕು, ಅಲ್ಲಿ ಒಂದು ಫೋಟೋ ತೆಗಿಬೇಕು, ಆ ಒಂದು ತುಂಬ ಹಳೆಯ ಗುತ್ತು ಮನೆಯ ಒಂದು ಅಟ್ಮಾಸ್ಫಿಯರ್ನ ನಾವು ಕೂಡ ಫೀಲ್ ಮಾಡಬೇಕು ಅಂತ ಹೇಳಿದರೆ ನಿಜವಾಗಿಯೂ ನೀವು ಬರಬೇಕಾಗಿರೋದು ಮಂಗಳೂರಿನ ಪಿಲಿಕುಲಕ್ಕೆ. ಪಿಲಿಕುಲದ ಒಳಗಡೆ ಅಂದರೆ ಇಲ್ಲಿ ಝೂ ಇದೆ, ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ, ಅದರ ಜೊತೆಗೆ ತುಂಬ ವಿಶೇಷ ಆಕರ್ಷಣೆ ಅಂತ ಹೇಳಿದರೆ ಈ ಗುತ್ತು ಮನೆ. ಇದಕ್ಕೆ ಒಂದು ಸಣ್ಣ ಮೊತ್ತದ ಟಿಕೆಟ್ ಇದೆ, ಬಟ್ ಟಿಕೆಟ್ ಕೊಟ್ಟು ಬಂದರೆ ನಿಮ್ಮ ಈಗಿನ ಜನ್ರೇಷನ್ನ ಮಕ್ಕಳಿಗೆ ಇಲ್ಲಿ ನೋಡಿ ತೋರಿಸಿ ಈ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಬಹಳಷ್ಟು ಮಾಹಿತಿಯ ಭಂಡಾರ ಇಲ್ಲಿದೆ ಅಂತ ಹೇಳ್ಬೋದು. ಹೌದು. ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಾನು
ನಮ್ಮ ಮಹಿಮ್ ರಾಮದಾಸ್ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಶುಭಾಶಯ, ಕಾಂತಾರದ ಸಕ್ಸಸ್ಸಿಗೆ ಶುಭಾಶಯ. ಇಲ್ಲ, ಧನ್ಯವಾದ ನಿಮಗೆ ಹೇಳಬೇಕು 2 ವಿಷಯಕ್ಕೆ. ಒಂದು, ಕಾಂತಾರದ ಸಿನಿಮಾದ ಕಲಾವಿದರುಗಳೆಲ್ಲರನ್ನೂ ನೀವು ಇವತ್ತು ಎಲ್ಲರಿಗೂ ತೋರಿಸ್ತಾ ಇದ್ದೀರಿ. ಜೊತೆಗೆ ಏನೇನು ಬಳಕೆ ಆಗಿದೆ, ಹೇಗೆ ಅಂತ ಇಂತಹ ಒಂದು ಗುತ್ತು ಮನೆಯನ್ನು ಕೂಡ ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ. ಸೊ ಈ 2 ಕಾರಣಗಳಿಗಾಗಿ ನಿಮಗೆ ನಾನು ಧನ್ಯವಾದ ಹೇಳಬೇಕು. ಮೊದಲನೇದಾಗಿ ನಿಮ್ಮ ಟೈಮಿಗೆ ಧನ್ಯವಾದ. ಈ ಒಂದು ಯಶಸ್ಸಿನ ಸಮಯದಲ್ಲಿ ಆಗಲೇ ಹೇಳಿದ್ರಿ ಸರ್, ಸಾವಿರಾರು ಕರೆಗಳು, ರಾಮಣ್ಣ ನಿಮ್ಮ ನಟನೆ ಚೆನ್ನಾಗಿದೆ, ನಿಮ್ಮ ಪದ್ಯ ಮತ್ತೆ ಆಗಿ ನೀವು ಈ ಸಿನಿಮಾದಲ್ಲಿ ಬಳಕೆ ಮಾಡಿರೋದ್ರಿಂದ ವಿಶ್ವದಾದ್ಯಂತ ಪಸರಿಸಿದೆ ವಾಪರ್ಲಿ ಅನ್ನೋಂಥ ಸಾಂಗ್. ಸಕ್ಸಸ್ನ ಯಾವ ಥರ ತಗೊಂಡಿದ್ದೀರಿ, ಹಾಗೆ ಯಾವ ಥರ ಹೋಗ್ತಾ ಇದೆ ಸರ್ ದಿನ? ಈಗ 19ನೇ ದಿನ, ಬಹುಶಃ ಇವತ್ತು 19ನೇ. ಇಲ್ಲ, ನಾವು ಇನ್ನೂ ಅದರಿಂದ ಹೊರಗೆ ಬರಲೇ ಇಲ್ಲ. ನಮಗೆ ಸರಿಯಾಗಿದೆ. ಅಂದರೆ ನಮಗೆ ಮೊದಲೆಲ್ಲ ಈ ಪ್ಯಾನ್ ಇಂಡಿಯಾ ಇನ್ನೊಂದು ಅಂತ ನಮಗೆಲ್ಲ ಏನು ಗೊತ್ತಿಲ್ಲ. ಸೊ ಅದನ್ನು ಮತ್ತೊಬ್ಬರು ಹೇಳುವಾಗ ಭಾಳ ವಿಶೇಷವಾಗಿ ಹೇಳ್ತಾರೆ, ಪ್ಯಾನ್ ಇಂಡಿಯಾದಲ್ಲಿ ನೀವು ಇದ್ದೀರಂತ ಅನ್ನುವಂಥದ್ದು. ಆಗ ತುಂಬ ಖುಷಿ ಆಗ್ತಾ ಇದೆ. ಸೊ ಹಾಗಾಗಿ ನಾವಿನ್ನೂ ಕಾಂತಾರದಿಂದ ಹೊರ ಬರಲಿಲ್ಲ, ಯಶಸ್ಸಿನ ಖುಷಿಯಿಂದ ಹೊರಗೆ ಅಲ್ಲೇ ಇದ್ದೇವೆ ಇನ್ನೂ ಕೂಡ. ಹಾಗೆ ಸಾಕಷ್ಟು ಜನರಿಗೆ ಒಂದು ಕ್ವಶನ್ ಇದೆ ಸರ್, ತಾವು ಬರವಣಿಗೆ ಮಾಡಿದಂತಹ ವಾಪುರ್ಲಿಯ ಸಾಂಗ್ ಈಗ ತುಳು ನಮ್ಮ ಭಾಷೆಯಲ್ಲಿ ಕೂಡ ಬರ್ತಾ ಇದೆ. ಅದು ತುಳುವಲ್ಲಿ ಇರಬಹುದು, ಬಟ್ ಈಗ ವರಹ ರೂಪಮ್ ಆಗಿರ್ಬೋದು, ಕಾಡುಬೇಟೆ ಆ ಸಾಂಗ್ ಏನಿದೆ ಅದು ಕೂಡ ತುಳುವಿನಲ್ಲಿ ನೀವು ನಮ್ಮ ಶಶಿರಾಜ್ ಕಾವೂರ್ ಅವರು ಬರವಣಿಗೆ ಮಾಡ್ತಾರ? ಹೌದು, ತುಳುವಿದ್ದು ಡಬ್ಬಿಂಗ್ ಎಲ್ಲ ಮುಗಿದಿದೆ. ತುಳು ಸಿನಿಮಾ ಬರ್ತಾ ಇದೆ. ಅದರಲ್ಲೂ ಕೂಡ ಸಿಂಗಾರ ಸೇರಿ ಹಾಡು ತುಳುವಿನಲ್ಲಿ ಬರ್ತದೆ. ವರಹ ರೂಪಮ್ ಅದು ಹೇಗಿದೆ ಆ್ಯಸ್ ಯೂಶುವಲ್ ಇರ್ತದೆ. ಇನ್ನುಳಿದ ಬೇಟೆ ಸಾಂಗನ್ನು ಕೂಡ ಮಾಡಬೇಕು ಅಂತ ಇದೆ. ಬಹುಶಃ ಅದು ಕೂಡ ಅಂದರೆ ಫಸ್ಟ್ ಪೋರ್ಷನ್ ಜನಪದ ಏನಿದೆ ಅದು ಹಾಗೇ ಇರ್ತದೆ. ಉಳಿದ ಹಾಡುಗಳು ಅದು ತುಳುವಿಗೆ ಟ್ರಾನ್ಸ್ಲೇಟ್ ಆಗ್ತದೆ. ಸೊ ತುಂಬ ಖುಷಿ ಆಯಿತು. ನಿಮ್ಮ ಟೈಮಿಗಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಆಲ್ರೆಡಿ ನಮ್ಮ ಸ್ಕ್ರೀನಲ್ಲಿ ಬರ್ತಾ ಇರ್ಬೋದು ನಿಮಗೆ, ಕಾಂತಾರದ ಮೊದಲ ಒಂದು 10 ನಿಮಿಷದಲ್ಲಿ ಬರುವಂಥ ಸನ್ನಿವೇಶದ ಬಹುತೇಕ ಚಿತ್ರೀಕರಣ ಇದೇ ಜಾಗದಲ್ಲಿ ಆಗಿರುವಂಥದ್ದು. ರಾಜ ಕುದುರೆ ಮೇಲೆ ಬರುವಂಥದ್ದು, ಹಾಗೆಯೇ ಮೇಲೆ ಚಾವಣಿ ಮೇಲೆ ರಾಜನ ಹೆಂಡತಿ ಹಾಗೆ ಮಕ್ಕಳು ನಿಂತು ಹೊರಗಡೆ ನೋಡ್ತಾ ಇರುವಂಥ ದೃಶ್ಯ ಆಗಿರ್ಬೋದು. ಕೆಲವೊಂದು ಬಹುಶಃ ನೀವು ಕಾಂತಾರ ಸಿನಿಮಾ ಮೊದಲ 10 ನಿಮಿಷವನ್ನು ಮತ್ತೆ ನೆನಪಿಸಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ನೆನಪಿಗೆ ಬರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾವು ಅಂದ್ಕೊಂಡಿದ್ದು ನಿಮಗೆ ತೋರಿಸಬೇಕು ಅನ್ನೋದನ್ನು. ಹಾಗಾಗಿ ನಿಮಗೆಲ್ಲ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಒಂದು ಜಾಗಕ್ಕೆ ನೀವು ಬರಬೇಕು ಅಂತ ಹೇಳಿದ್ರೆ, ನಾನು ಈ ಹಿಂದೆನೂ ಹೇಳಿದ್ದೆ, ಮಂಗಳೂರಿನ ಪಿಲಿಕುಲಕ್ಕೆ ನೀವು ಬಂದರೆ ಅಲ್ಲಿ ಗುತ್ತು ಹೌಸ್ ಅಂತ ಹೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.